ಶ್ರೀ ಗುರುಭ್ಯೋ ನಮಃ. दूरीकृतानं रविपद्धतिभ्यां नमो नमः श्री गुरुपादुकाभ्यां नताययो श्रीपतितां समीयुः कदाचिदप्याशु दरिद्रवर्याः मूकाश्च वाचस्पतितां हिताभ्यां नमो नमः श्री गुरुपादुकाभ्यां नालीकनिकाशपदाहृताभ्यां नानाविमोहादिनिवारिकाभ्यां नमज्जनाभीष्टततिप्रदाभ्यां नमो नमः श्री गुरुपादुकाभ्यां नृपालिमौलिव्रजरत्नकान्तिः सरिद्विराजज्जशकन्यकाभ्यां नृपत्वदाभ्यां नतलोकपङ्क्तेः नमो नमः श्री गुरुपादुकाभ्यां नमो नमः श्री गुरुपादुकाभ्यां. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಹಾಡಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಸುಂದರ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಆಸೀನರಾಗಿರುವಂತಹ ಪೂಜ್ಯರನ್ನು, ಮಾನ್ಯರನ್ನು, ಗಣ್ಯರನ್ನು ಸ್ವಾಗತಿಸಬೇಕಾಗಿ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಇವರನ್ನು ವಿನಂತಿಸ್ತಾ ಇದ್ದೇನೆ. ಧರ್ಮ ದೇವತೆಗಳ ಸಹಿತನಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆಲೆ ನಿಂತು ನಮ್ಮನ್ನೆಲ್ಲ ಹರಸುವ ಜಗದ್ರಕ್ಷಕ ಮಂಜುನಾಥ ಸ್ವಾಮಿಯ ಪುಣ್ಯ ಪಾದಗಳಿಗೆ ತಲೆಬಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ವಿಧಾನ ಪರಿಷತ್ ಶಾಸಕರಾಗಿರುವ ಪ್ರತಾಪ್ ಸಿಂಹ ನಾಯಕ್ ಅವರ ಅನುಮತಿಯನ್ನು ಕೇಳಿಕೊಂಡು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಸುಮಂತ್ ಕುಮಾರ್ ಜೈನ್ ಅವರ ಅಧ್ಯಕ್ಷತೆಯ ಘನಪೀಠಕ್ಕೆ ತಲೆಬಾಗಿ ಗೌರವಾನ್ವಿತ ಕಾರ್ಯದರ್ಶಿಯವರ ಅನುಮತಿಯನ್ನು ಕೇಳಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಆದಿಚುಂಚನಗಿರಿಯ ಮಹಾಪೀಠ, ಜಗತ್ತಿನಲ್ಲೇ ಶಿಕ್ಷಣ ಯಜ್ಞವನ್ನು ಮಾಡಿರುವಂತಹ ಮಹಾಪೀಠ, ಜಗತ್ತಿಗೆ ಹಲವು ಮಾದರಿಗಳನ್ನು ಕೊಟ್ಟಿರುವಂತಹ ಆ ಮಹಾಪೀಠದ ಪರಮ ಪೂಜ್ಯ ಶ್ರೀಗಳ ಪುಣ್ಯಪಾದಗಳಿಗೆ ತಲೆಬಾಗಿ ನಮನಗಳನ್ನು ಸಲ್ಲಿಸಿ ಈ ಸಂಸ್ಥೆಗೆ ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪರಂಪರೆಯ ಅಜಲ ಸೀಮೆಯ ಅರಸರಾಗಿರುವ ಜನಪ್ರಿಯ ವೈದ್ಯರೂ ಆಗಿರುವ ಇಬ್ಬರು ವೈದ್ಯ ಪುತ್ರರ ತಂದೆಯೂ ಆಗಿರುವಂತಹ, ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರು, ನಮ್ಮೆಲ್ಲರಿಗೂ ಆದರ್ಶರು ಆಗಿರುವಂತಹ ಮಹಾರಾಜರಾಗಿರುವಂತಹ ಅಜಲ ಸೀಮೆಯ ಅರಸರು, ಖ್ಯಾತ ವೈದ್ಯರು ಡಾಕ್ಟರ್ ಪದ್ಮಪ್ರಸಾದ ಅಜಲ ಅವರನ್ನು ಎಕ್ಸೆಲ್ ಪರ್ವಕ್ಕೆ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಸಜ್ಜನ ರಾಜಕಾರಣಿಗಳಾಗಿರುವಂತಹ ಹಿರಿಯರು, ಮಾರ್ಗದರ್ಶಕರು, ಹಿರಿಯ ಸಂಘದ ಗರಡಿಯಲ್ಲಿ ಪಳಗಿದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು, ಸದಾ ನಮ್ಮ ಜೊತೆಗೆ ಇರುವವರು, ನಮಗೆ ಮಾರ್ಗದರ್ಶನ ನೀಡ್ತಾ ಇರುವವರು ಈ ಎಕ್ಸೆಲ್ ಪರ್ವಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ತುಂಬ ಗೌರವದಿಂದ, ಅಭಿಮಾನದಿಂದ, ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ, ಎಳೆಯ ವಯಸ್ಸಿನಲ್ಲಿ ಮಹತ್ತರ ಕನಸು ಕಂಡು ಅದನ್ನು ನನಸು ಮಾಡಿರುವಂತಹ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಮಾತಿಗಿಂತ ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ನೀಡುವ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಅಭಿರಾಮ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು, ಗುರುವಾಯನಕೆರೆಯ ನಾಗರಿಕರು, ಪತ್ರಕರ್ತ ಬಂಧುಗಳು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಗಣ್ಯರು, ಹಾಗೆಯೇ ಮಂಗಳೂರು
ಯುವ ಒಕ್ಕಲಿಗರ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ. ಆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರನ್ನ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಎಕ್ಸೆಲ್ ಕುಟುಂಬಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತ. ದೀಪಾರತಿ ಮಾಡಿ ತಿಲಕ ಇಟ್ಟು ಸಾಂಪ್ರದಾಯಿಕವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ ಎಲ್ಲರಿಗೂ ಧನ್ಯವಾದಗಳು. ಮಾನ್ಯ ಪ್ರತಾಪ್ ಸಿಂಹ ನಾಯಕ್ ಮಂಜುನಾಥಾಯ ನಮಃ. ಎಲ್ಲ ದೈವದೇವರು ನಮಿಸುತ್ತಾ ವೇದಿಕೆ ಮೇಲೆ ಹಾಜರಾಗಿರುವಂತಹ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಸೀಮೆಯ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ MLC ಆದಂತಹ ಪ್ರತಾಪ್ ಸಿಂಹ ನಾಯಕರಿಗೆ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲೆ ಹೆಸರಾಗಿರುವಂತಹ ಪ್ರಾಂಶುಪಾಲರೇ, ಕಾರ್ಯದರ್ಶಿಗಳೇ, ಹಾಗೂ ಇಂದು ವೇದಿಕೆ ಮುಂದಿರುವಂತಹ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ, ನಮ್ಮ ಬಂಧುಗಳೇ, ಮಿತ್ರರೇ, ಹಾಗೂ ಪೋಷಕರೇ, ಬೋಧಕೇತರ ವೃಂದದವರೇ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಎಲ್ಲರಿಗೂ ಕೂಡ ಎಕ್ಸೆಲ್ ಪರ್ಬದ ಶುಭಾಶಯಗಳು. ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಎಲ್ಲ ಬಂಧುಗಳಿಗೆ ಎಕ್ಸೆಲ್ ಪರ್ಬ ಹಾಗೂ ನಮ್ಮ ಎಕ್ಸೆಲ್ ಕಾಲೇಜ್ ಡೇ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಎಕ್ಸೆಲ್ ಅಂತ ಹೇಳುವಂಥ ಒಂದು ಕನಸು 2016ರಲ್ಲಿ ನಾನು ಆಳ್ವಾಸ್ ಲೆಕ್ಚರ್ ಆಗಿರುವಾಗ ನಮ್ಮ ಮಾವ ಯುವರಾಜ್ ಸರ್ ಅವರು ಕಾಲೇಜ್ ಮಾಡಿದರು. ಆ ಟೈಮಲ್ಲಿ ನನಗೆ ಸಣ್ಣದಾಗಿ ಒಂದು ಕೋಚಿಂಗ್ ಕ್ಲಾಸ್ ನೀನು ರನ್ ಮಾಡು ಅಂತ ಹೇಳಿ ಕೊಟ್ಟಂಥ ಒಂದು 6 ಮಕ್ಕಳಿಂದ ಸ್ಟಾರ್ಟ್ ಆದದ್ದು ಉಜಿರೆಯಲ್ಲಿ. ಅವರಿಗೆ ಅಲ್ಲಿ ಕಾಲೇಜ್ ಮಾಡಿದ ಕಾರಣ ನನಗೊಂದು ನೀನೇ ಕೋಚಿಂಗ್ ಕ್ಲಾಸ್ ರನ್ ಮಾಡು ಅಂತ ಹೇಳಿ ಕೊಟ್ಟ 6 ಮಕ್ಕಳಿಂದ ಸ್ಟಾರ್ಟ್ ಆಗಿ ಇಂದು ನಮ್ಮಲ್ಲಿ 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಆಗುವಂಥದ್ದು ನಮ್ಮ ಒಂದು ಅತ್ಯಂತ ಸಂತದ ವಿಷಯ. ಇದರ ಒಂದು ಜರ್ನಿ ಹೇಳುವುದಾದರೆ, ನಾವು ಆಳ್ವಾಸ್ ಲೆಕ್ಚರ್ ಆಗಿದ್ದ ಟೈಮಲ್ಲಿ ಕೋಚಿಂಗ್ ಕ್ಲಾಸ್ ಅಲ್ಲಿ ಕ್ಲಾಸ್ ಮಾಡಿ ಬಂದು ಈವ್ನಿಂಗ್ ಇಲ್ಲಿ ಕೋಚಿಂಗ್ ಮಾಡ್ತಾ ಇದ್ದೆವು. ಸೊ ಆ ಟೈಮಲ್ಲಿ ನಮಗೆ ಹೋಗ್ತಾ ಕಾಂಪಿಟೇಷನ್ಗಳು ಜಾಸ್ತಿ ಆಗ್ತಾ ಬಂತು. ನೀಟ್ ಬಂತು, JEE ಬಂತು. ತುಂಬ ಕಾಂಪಿಟೇಷನ್ ಜಾಸ್ತಿ ಆದಾಗ ನಮಗೆ ವೀಕೆಂಡ್ ಕೋಚಿಂಗ್ ಕೊಟ್ಟು ಅಥವಾ ಈವ್ನಿಂಗ್ ಮಾತ್ರ ಕೋಚಿಂಗ್ ಕೊಟ್ಟು ಒಂದು ಮಕ್ಕಳನ್ನು ರಾಷ್ಟ್ರ ಮಟ್ಟದಲ್ಲಿ ರೆಡಿ ಮಾಡೋದು ಕಷ್ಟ ಅಂತ ಹೇಳಿ ಒಂದು ಅನಿಸಿದ ಕಾರಣ ನಾನು ಅಭಿರಾಮ್ ಸಮಾನ ಒಂದು ಮನಸ್ಕರು ಸೇರಿಕೊಂಡು ನಾವು ಯಾಕೆ ಒಂದು PU ಕಾಲೇಜ್ ಮಾಡಬಾರ್ದು, ನಾವೇ ಇಷ್ಟು ಒಳ್ಳೆ ಟೀಚರ್ ಆಗಿದ್ದೇವೆ ನಾವೆಲ್ಲ, ಯಾಕೆ ನಾವು ಕಾಲೇಜ್ ಮಾಡಬಾರ್ದು ಅಂತ ಹೇಳಿ ಒಂದು ಕನಸನ್ನು ಕಂಡು ಅದೆಲ್ಲ ಒಂದು ನನಸಾಗಿದೆ. ಅದರ ಒಂದು ಜರ್ನಿ ತುಂಬ ಒಂದು ರೋಚಕವಾಗಿದೆ. ಕೋವಿಡ್ ಟೈಮಲ್ಲಿ ತುಂಬ ಒಂದು ಹೋರಾಟ ಮಾಡಿ ನಾವು ಪರ್ಮಿಷನ್ ಕೂಡ ಸಿಕ್ತು. ನಮ್ಮ ಶಾಸಕರು ತುಂಬ ಸಪೋರ್ಟ್ ಮಾಡಿದರು. ಎಲ್ಲ ದೇವರ ಅನುಗ್ರಹದಿಂದ ನಮಗೆ ಒಂದು ಒಳ್ಳೆ ಅಡ್ಮಿಷನ್ ಕೂಡ ಆಗಿದೆ. ಆಮೇಲೆ ನಮ್ಮ ಲಾಸ್ಟ್ ಇಯರ್ 2021 ರಿಸಲ್ಟ್ ನೋಡುವಾಗ ಫಸ್ಟ್ ಬ್ಯಾಚ್ ನಮ್ಮದು ಔಟ್ಕಮ್ ಬಂತು. ಇದು ನಮ್ಮ ರಿಸಲ್ಟ್ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ನಮ್ಮ ರಿಸಲ್ಟ್ ಬಂದಿದೆ. ಅದು ತುಂಬ ಒಂದು ಹೆಮ್ಮೆ ವಿಚಾರ. ನಮ್ಮ ಥಿಯರಿ ರಿಸಲ್ಟಲ್ಲಿ ಸ್ಟೇಟಿಗೆ 4th ಪ್ಲೇಸ್ ಆಗ್ನೇಯ ಬಂದಿದ್ದಾರೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ 2ನೇ ಸ್ಥಾನ, ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು, ಪ್ರಥಮ ಸ್ಥಾನ ತಾಲೂಕಿದ್ದು, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಇಡೀ
ಟೋಟಲ್ ಓವರಾಲ್ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ತಗೊಂಡ್ರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಒಂದು ಎಕ್ಸೆಲ್ನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದು ಎಲ್ಲ ನಮ್ಮ ಸ್ಪೆಷಲ್ ಆಗಿ ನಮ್ಮ ಬೋಧಕ ವೃಂದದವರಿಗೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಸಂತದೆ ಕೀರ್ತಿ. ಹಾಗೆ ನಮ್ಮ ನೀಟ್ ರಿಸಲ್ಟ್ ತಗೊಂಡ್ರೆ ನೀಟಲ್ಲಿ ಕೂಡ ಹಾಗೆ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ನಾವು ಬೋರ್ಡ್ ಹಾಕಿದ್ದೇವೆ ಆಲ್ರೆಡಿ. ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಹೋದವ್ರದ್ದು ಆಲ್ರೆಡಿ ನಾವು ಬೋರ್ಡ್ ಹಾಕಿದ್ದೇವೆ. 37 ಮಕ್ಕಳು ಆಲ್ರೆಡಿ ಈಗ MBBS ಸೆಲೆಕ್ಟ್ ಆದವರು ಗೌರ್ಮೆಂಟ್ ಕೋಟದ ಅಡಿಯಲ್ಲಿ. ಇನ್ನೂ ಕೂಡ ಸೆಕೆಂಡ್ ರೌಂಡ್ ಮತ್ತು ನಮ್ಮ ಮಾಪಪ್ ರೌಂಡಲ್ಲಿ ಇನ್ನೂ ಬಾಕಿ ಇದೆ. ಸೊ ಇದೆಲ್ಲ ನೋಡುವಾಗ ನಮಗೆ ನಾವು ಇಷ್ಟು ಕಷ್ಟಪಟ್ಟು ಕಾಲೇಜ್ ಕಟ್ಟಿದ್ದಕ್ಕೆ ಖಂಡಿತವಾಗಿ ಕೂಡ ಸಾರ್ಥಕ ಆಗ್ತದೆ ಅನಿಸ್ತದೆ. ನಾವೊಂದು ಗ್ರಾಮೀಣ ಪ್ರದೇಶದಲ್ಲಿ ಗುರೇನ್ಕೆ ನಮಗೆ ಯಾವಾಗಲೂ ಹೇಳ್ತೇವೆ ಸಿಟಿಯಲ್ಲಿ ಕಾಲೇಜ್ ಮಾಡಿ ಸ್ವಲ್ಪ ಈಸಿ ನಿಮಗೆ ಅಂತ. ಬಟ್ ನಾವೊಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ MBBS ಮೆಡಿಕಲ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಮೆರಿಟ್ ಸೀಟ್ ಸಿಗಬೇಕು ಅಂತ ಹೇಳೋ ಒಂದೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಆಳ್ವಾಸಲ್ಲಿ ಇದ್ರೂ ಲೆಕ್ಚರ್ ಆಗಿದ್ದಾಗ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಸ್ಟಾರ್ಟಿಂಗಲ್ಲಿ ನಾವು ಪ್ರಥಮ ಮತ್ತು ದ್ವಿತೀಯ PUC ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವನ್ನೇ ಕೊಟ್ಟಿದ್ದೇವೆ ಕೋಚಿಂಗನ್ನು. ಹಾಗೆ ಒಂದು ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಸಾರ್ಥಕ ಅಂತ ಅನಿಸ್ತದೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದದ್ದು. ಇದರೆಲ್ಲರ ಒಂದು ನಮ್ಮ ಬೋಧಕ ವೃಂದದವರು ಹಾಗೆ ನಮ್ಮ ವಿದ್ಯಾರ್ಥಿಗಳು, ಪೋಷಕರು, ನಮ್ಮ ದೇವರ ದಯೆ ಎಲ್ಲರಿಂದ ಸಪೋರ್ಟಿಂದ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ಥರ ನಮ್ಮ ಪ್ರಾಂಶುಪಾಲ ಇರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಎಲ್ಲರ ಒಂದು ಸಪೋರ್ಟಿಂದ ನಮ್ಮ ಒಂದು ಕಾಲೇಜ್ ಅತ್ಯುತ್ತಮ ಮಟ್ಟಕ್ಕೆ ಏರಲಿಕ್ಕೆ ಸಹಕಾರ ಆಗಿದೆ. ಇನ್ನೂ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ನಾವು ರಿಸಲ್ಟನ್ನು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಇನ್ನು ನಮ್ಮ ಎಕ್ಸೆಲ್ ಪರ್ಬದ ಬಗ್ಗೆ ಹೇಳುವುದಾದರೆ ನಮ್ಮ ಮಕ್ಕಳಿಗೆ ಒಂದು ಹಿಂದಿನ ಆಧುನಿಕ ಯುಗದಲ್ಲಿ ಹೆಚ್ಚಿನ ಮಕ್ಕಳೆಲ್ಲ ನಮ್ಮಲ್ಲಿ ಸಿಟಿಯಿಂದ ಬಂದವರಿದ್ದೀರಿ, ಹೆಚ್ಚಿನವರೆಲ್ಲ ಬ್ಯಾಂಗ್ಳೂರಿನವರಿದ್ದೀರಿ. ಮತ್ತು ನಮ್ಮ ಹೆಚ್ಚಿನ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಒಂದು ಪರಂಪರೆ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಒಂದು ಅಷ್ಟು ಮಾಹಿತಿಯ ಕೊರತೆ ಇದೆ. ಯಾರೋ ಒಬ್ಬರು ನಿನ್ನೆ ಹೇಳಿದರು ನಮ್ಮ ಪಡಿ ಅಂದರೆ ಏನು, ನೇಗಿಲ್ ಅಂದರೆ ಏನು ನೋಡಲೇ ಇಲ್ಲ, ನೇಗಿಲ ನೋಡಿದವರೇ ತುಂಬ ಮಂದಿ ಮಕ್ಕಳಿದ್ದಾರೆ. ಸೊ ಇದೆಲ್ಲ ನೋಡುವಾಗ ನನಗೆ ಅನಿಸ್ತು ಬರೀ ಕಾಲೇಜ್ ಡೇಯನ್ನು ಎಲ್ಲರೂ ಮಾಡ್ತಾರೆ. ಸೊ ಅದರ ಬದಲು ನಾವು ಮತ್ತು ಪ್ರಾಂಶುಪಾಲರು ಮಾತಾಡಿದೆವು, ಒಂದು ಕಾಲೇಜ್ ಡೇಯನ್ನು ವೈಶಿಷ್ಟ್ಯಪೂರ್ಣವಾಗಿ ಮಕ್ಕಳಿಗೊಂದು ಅವರ ಜೀವಮಾನ ನೆನಪಿಡುವ ರೀತಿಯಲ್ಲಿ ಒಂದು ಕಾಲೇಜ್ ಡೇಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದೆವು. ಆ ಉದ್ದೇಶಕ್ಕೆ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇನ್ನು ಬೆಳಗಿನ ಕಾರ್ಯಕ್ರಮ ಪರಂಪರಾ ದಿನ ಅಂತೇಳಿ. ಇದರಲ್ಲಿ ಏನಂತ ಹೇಳಿದರೆ ನಮ್ಮ ಕಲ್ಚರ್ ಬಗ್ಗೆ, ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ಸಂಸ್ಕೃತಿ ನಮ್ಮ ಭಾರತದಲ್ಲಿದೆ. ಅಷ್ಟು ಮಾತ್ರ ನಮ್ಮ ಭಾರತಕ್ಕೆ ಬ್ರಿಟಿಷರು ಬಂದದ್ದು ನಮ್ಮ ಒಂದು ಸಾಂಬಾರು ಪದಾರ್ಥ, ನಮ್ಮ ಒಂದು ರುಚಿಕರವಾದಂಥ ಒಂದು ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ಬೋದು ನೀವು, ಅದೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಒಂದು ಕೈ ಮುಗಿಯೊಂದು ಹಿಡಿದು ನಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ವಂದಿಸುವಂಥದ್ದು, ಗುರು ಹಿರಿಯರ ಒಂದು ಸ್ವಾಮೀಜಿಗಳು, ಗುರು ಹಿರಿಯರು, ಆ ಒಂದು ಭಕ್ತಿ ಭಾವನೆ, ಅರಸರು ಭಾವನೆ, ಇದೆಲ್ಲ ನಮ್ಮ ಒಂದು ಉನ್ನತಿಗೆ ಈ ಮಕ್ಕಳ ನಾವು ಸ್ಟೂಡೆಂಟ್ ಲೈಫಲ್ಲೇ ಕಲಿಬೇಕು ಅಂತ ಹೇಳೋ ಉದ್ದೇಶಕ್ಕೆ. ಯಾಕಂದರೆ ಈ ಸ್ಟೂಡೆಂಟ್ ಆಗಿರುವಾಗ ಇಂಥದ್ದೆಲ್ಲ ನಮ್ಮ ಸಂಸ್ಕೃತಿಗಳನ್ನು ನಾವು ಕಲಿತಾಗ ಮುಂದೆ ನೀವು ಎಷ್ಟೇ ದೊಡ್ಡ ಜನ ಆದರೂ ಕೂಡ ನಿಮಗೆ ಒಂದು ಕಲ್ಚರ್ ಇದ್ದಾಗ ಮಾತ್ರ ನಿಮಗೆ ಒಂದು ರೆಸ್ಪೆಕ್ಟ್ ಸಿಗ್ತದೆ. ಸೊ ಆ ಉದ್ದೇಶಕ್ಕೆ ನಾವು ನಮ್ಮ ಮಕ್ಕಳಿಗೆ ಈ ಒಂದು ಸಣ್ಣ ಏಜಲ್ಲೇ ಈ ನಮ್ಮ ಒಂದು ಸಂಸ್ಕೃತಿಯ ಪರಿಚಯ ಆಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಪರಂಪರಾ ದಿನ ಅಂತೇಳಿ ಇಂದು ನಾವು ಆಚರಿಸ್ತಾ ಇದ್ದೇವೆ. ಇದಾದಮೇಲೆ ನೆಕ್ಸ್ಟ್ ಇರುವಂಥ ಅರಿವಿನ ಹೊನಲು ಅಂತೇಳಿ ನಮ್ಮ ಪ್ರತಾಪ್ ಸಿಂಹ ನಾಯಕರು ಆ್ಯಕ್ಚುಲಿ ಆಫ್ಟರ್ನೂನ್ ಬರಬೇಕಿತ್ತು. ಆಫ್ಟರ್ನೂನ್ 2 o'clock ನಮ್ಮ ವಕೀಲರು ಕಾನೂನಿನ ಅರಿವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಮಕ್ಕಳಿಗೆಲ್ಲ. ಅದೇ ಥರ ನಮ್ಮ ಇವತ್ತು ಸಂಜೆ ರಾತ್ರಿ ಎಕ್ಸೆಲ್ ಕುಟುಂಬ ದಿನಾಚರಣೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ನಮ್ಮ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಎಲ್ಲರೂ ಕೂಡ ಒಬ್ಬ ಮಗ ಅಪ್ಪ ಅಮ್ಮ ಅಷ್ಟೇ ಇರೋದು ಮನೆಯಲ್ಲಿ. ಕೌಟುಂಬಿಕವಾಗಿ ನಮ್ಮ ಒಂದು ಕುಟುಂಬದ ಮಹತ್ವವನ್ನು ಹೇಳುವಂಥ ಒಂದು ಕಾರ್ಯಕ್ರಮ ಸಂಜೆ ಇದೆ. ಹಾಗೆ ನಾಳೆ ನಮ್ಮ ಪಾಲಕರ ಶಿಕ್ಷಕರ ಸಮ್ಮೇಳನ ಇದೆ. ಅದಾದಮೇಲೆ ರಾತ್ರಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ಇದೆ. ಸೊ ಇದರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಒಂದು ಬೆನಿಫಿಟ್ ಆಗಬೇಕು ಅಂತೇಳಿ ಕಾಲೇಜ್ ಡೇಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇಂಥ ಒಂದು ನಮ್ಮ ಮಕ್ಕಳಿಗೊಂದು ಪರಂಪರಾ ದಿನಕ್ಕೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಇವರು ಕೂಡ BGS ಒಂದು ಎಜುಕೇಷನ್ ಮಂಗಳೂರು ಕಾವೂರಲ್ಲಿ ಇವರದೇ ಒಂದು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಇದೆ. ಅವರಿಗೆ ಕೂಡ ನಮ್ಮ ಒಂದು ಸಂಸ್ಥೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ರನ್ ಮಾಡಿ ಅವರಿಗೆ ಕೂಡ ಗೊತ್ತಿದೆ. ಹಾಗಾಗಿ ನಾವು ಅವರ ಸ್ಫೂರ್ತಿಗೋಸ್ಕರ ನಾವು ಅಷ್ಟು ಮಾತ್ರ ಅಲ್ಲ, ಅವರೊಂದು ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಕೂಡ ಬೇಕು ಅಂತ ಹೇಳುವ ಉದ್ದೇಶಕ್ಕೆ ನಾವು ಸ್ವಾಮೀಜಿಗಳನ್ನು ಕೇಳಿಕೊಂಡಾಗ ಅವರು ನಮ್ಮ ಫ್ರೆಂಡ್ ಗಣೇಶ್ ಅವರೆಲ್ಲ ನಮ್ಮನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಸ್ವಾಮೀಜಿಗಳು ಬಂದದ್ದು ನಮ್ಮ ಸಂಸ್ಥೆಗೆ ಖಂಡಿತವಾಗಿ ಕೂಡ ಉನ್ನತ ಒಂದು ಶಕ್ತಿ ಬಂದಿದೆ, ನಮ್ಮ ಮಕ್ಕಳಿಗೆಲ್ಲ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಖುಷಿ ಪಡ್ತೇನೆ. ಅದೇ ಥರ ನಮ್ಮ ಸೀಮೆಯ ಅರಸರು, ನಾವು ಯಾವಾಗಲೂ ಕೋವಿಡ್ ಟೈಮಲ್ಲಿದ್ದ ಕಾರಣ ನಾವು ಫಂಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಅರಸರು ಯಾವಾಗಲೂ ಬರಬೇಕು ಅಂತ ಹೇಳಿ ನಾವು ತುಂಬ ಒಂದು ಆಸೆ ಪಡ್ತಿದ್ದೆವು. ಪಾಪ ಅವರು ಕೂಡ ತುಂಬ ಬ್ಯುಸಿ ಇದ್ದಾರೆ, ನಮ್ಗೆ ಗೊತ್ತಿರ್ಬೋದು, ಡಾಕ್ಟ್ರು ಕೂಡ ಅವರು. ಸೊ ನಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿ, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಕನಸೇನಂತ ಹೇಳಿದ್ರೆ ನಾನು ಡಾಕ್ಟರ್ ಆಗಬೇಕು, ಅಥವಾ ಒಂದು ನಂಬರ್ 1 ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಅಥವಾ ಒಂದು ಒಳ್ಳೆ ಪ್ರೊಫೆಸರ್ ಆಗಬೇಕು, ಈ ಥರ ಒಂದು ಒಳ್ಳೆ ಡ್ರೀಮ್ ಇಟ್ಕೊಂಡು ಬಂದಿರ್ತಾರೆ ನಮ್ಮ ಕಾಲೇಜಿಗೆ.
ಸೊ ಹಾಗಾಗಿ ನಮ್ಮ ಅರಸರು ಕೂಡ ಡಾಕ್ಟರ್ ಆಗಿದ್ದಾರೆ. ಅವರು ನಮ್ಮ ಅರಸರಾದರೂ ಕೂಡ, ನಮ್ಮ ಊರಿಗೆ ಒಂದು ಅರಸರಾದರೂ ಕೂಡ ಅವರ ವೃತ್ತಿಯಲ್ಲಿ ಅದನ್ನು ಕೂಡ ಒಂದು ಸಮಾಜ ಸೇವೆ ಅಂತ ಹೇಳಿಕೊಂಡು ಡಾಕ್ಟರ್ ಅಂತ ಹೇಳಿ ಆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಬ್ಬರು ಮಕ್ಕಳು ಕೂಡ ಪ್ರೊಫೆಷನಲ್ ಕೂಡ ಆಗಿ ಮತ್ತೊಬ್ಬರು ಮಗ ಕೂಡ ಒಬ್ಬರು MD ಓದ್ತಿದ್ದಾರೆ, ಇನ್ನೊಬ್ಬರು MBBS ಮಾಡಿದ್ದಾರೆ. ಸೊ ಇದೆಲ್ಲ ನಮಗೆ ಒಂದು ಸ್ಫೂರ್ತಿಯ, ಮಕ್ಕಳಿಗೆ ಒಂದು ಸ್ಫೂರ್ತಿಯ ವಿಚಾರ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ನಾಯಕರು, ನಮ್ಮ MLC ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದ್ದಾರೆ. ನಮ್ಮ ಸಂಸ್ಥೆಗೆ ಒಂದು ಅವರ ಸಪೋರ್ಟ್ ಖಂಡಿತ ಯಾವಾಗಲೂ ಇದೆ. ಅವರ ಒಂದು ಉಪಸ್ಥಿತಿಯನ್ನು ಕೂಡ ನಾವು ಇಂದು ತುಂಬ ಒಂದು ಖುಷಿಯಾಗಿ ಸಂಭ್ರಮಿಸ್ತಾ ಇದ್ದೇವೆ. ಬರ್ತ್ಡೇಯನ್ನು ಕೂಡ ನಮಗೆ ಒಂದು ಇಂಥ ಅವಕಾಶ ಸಿಕ್ಕಿದ್ದು ನಮ್ಮ ಕಾಲೇಜಿನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ ಖಂಡಿತವಾಗಿ ಕೂಡ. ಹಾಗೆ ನಮ್ಮ ಪ್ರಾಂಶುಪಾಲರು, ನಮ್ಮ ಸೆಕ್ರೆಟರಿ ಅವರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಮ್ಮ ಒಂದು ಎಕ್ಸೆಲ್ ಪರ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 2 ದಿವಸ ನಮ್ಮ ನೀಟ್ JEE 24x7 ನಮ್ಮ ಮಕ್ಕಳು ಬೆಳಿಗ್ಗೆ 6:30 ಸ್ಟಾರ್ಟ್ ಆಗ್ತದೆ ಕ್ಲಾಸ್ ನೀಟ್ನವರಿಗೆ, ಸಂಜೆ 6:30ವರೆಗೆ ಕ್ಲಾಸ್ ಇರ್ತದೆ. ಅಂಥ ಒಂದು 24x7 ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ಗೆ ಹೋಗುವಂಥ ಮಕ್ಕಳಿಗೆ ಕೂಡ ಅದರೊಟ್ಟಿಗೆ ಇಂಥದ್ದು ಕೂಡ ಬೇಕು. ಯಾಕೆಂದರೆ ಒಬ್ಬ ಡಾಕ್ಟರ್ ಆದರೆ ಸಾಕಾಗೋದಿಲ್ಲ ಈಗಿನ ಕಾಲದಲ್ಲಿ, ಒಬ್ಬ ಇಂಜಿನಿಯರ್ ಆದರೆ ಸಾಕಾಗೋದಿಲ್ಲ. ನಮ್ಮ ಡಾಕ್ಟರ್ ಆದರೆ ನಮ್ಮ ಅರಸರಾಗಿ ಡಾಕ್ಟರ್ ಆಗಬೇಕು ಅಂತ ಹೇಳ್ಬೋದು. ಆದರೆ ಇಂಜಿನಿಯರ್ ಆದರೆ ನಮ್ಮ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕು, ಮನುಷ್ಯತ್ವ ಕೂಡ ಬೇಕು. ಅಷ್ಟು ಮಾತ್ರ ಅಲ್ಲ, ಇವಾಗ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳಿದರೆ ನೀವು ನಂಬರ್ 1 ಡಾಕ್ಟರ್ ಆಗಬೇಕಾಗ್ತದೆ, ಇಂಜಿನಿಯರ್ ಆದರೆ ನಂಬರ್ 1 ಎಂಜಿನಿಯರ್ ಆಗಬೇಕಾಗ್ತದೆ. ಸೊ ಅದೆಲ್ಲ ಒಂದು ನಮ್ಮ ಎಲ್ಲ ರೀತಿಯಲ್ಲಿ ಕೂಡ ಜ್ಞಾನ ಇರಬೇಕಾಗ್ತದೆ. ನಾವು ಬರೀ ಒಂದು ಬುಕ್ಕಿದ್ದು ಹುಳ ಆದರೆ ಸಾಕಾಗುವುದಿಲ್ಲ. ಆ ಉದ್ದೇಶಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಕೂಡ ಸಂಪೂರ್ಣ ವ್ಯಕ್ತಿ ಆಗಬೇಕು. 2 ವರ್ಷ ನಮ್ಮಲ್ಲಿ ಓದಿ ಸೆಕೆಂಡ್ BC ಬಿಟ್ಟು ಹೋಗುವಾಗ ಅವನೊಂದು ಸಂಪೂರ್ಣ ವ್ಯಕ್ತಿ ಆಗಬೇಕು ಅಂತ ಹೇಳುವಂಥ ಉದ್ದೇಶ ನಾವು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ದೇಶದ ಒಂದು ಒಳ್ಳೆ ಪ್ರಜೆ ಆಗಬೇಕವ ಹುಡುಗ. ಇಂಜಿನಿಯರ್ ಆಗಿ ಮಾತ್ರ ಸಾಕಾಗುವುದಿಲ್ಲ, ಡಾಕ್ಟರ್ ಆದರೆ ಮಾತ್ರ ಸಾಕಾಗುವುದಿಲ್ಲ. ಒಂದು ನಂಬರ್ 1 ಡಾಕ್ಟರ್ ಆಗಿ ದೇಶಕ್ಕೆ ಒಂದು ಅವನ ಕೊಡುಗೆಯನ್ನು ಕೊಡಬೇಕು, ಸಮಾಜ ಸೇವೆಯನ್ನು ಮಾಡುವಂತಾಗಬೇಕು. ಇಂಜಿನಿಯರ್ ಆಗಿ ಅವನ ದೇಶಕ್ಕೆ ಅವನ GDPಯನ್ನು ಸ್ವಲ್ಪ ರೇಸ್ ಮಾಡಬೇಕು, ಆ ಥರ ಒಂದು ಇಂಜಿನಿಯರ್ ಆಗಬೇಕು. ಅಥವಾ ಸೈಂಟಿಸ್ಟ್ ಆದರೆ ಒಂದು ಹೊಸ ಒಂದು ಇನ್ವೆನ್ಷನ್ ಮಾಡಬೇಕು. ಈ ಥರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಮಕ್ಕಳನ್ನು ರೆಡಿ ಮಾಡ್ತಾ ಇದ್ದೇವೆ. ಇಂಥ ಎಕ್ಸೆಲ್ ನೀವೆಲ್ಲ ಆಗಮಿಸಿ ನಮ್ಮನ್ನು ಹರಿಸಿದ್ದೀರಾ. ಇನ್ನೂ ಕೂಡ ನಮಗೆ ಒಂದು ಮೋಟಿವೇಶನ್ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ನಾವು ಕೆಲವೊಮ್ಮೆ ಅನಿಸ್ತೇವೆ, ನಮಗೆ ಕೆಲವೊಮ್ಮೆ ಸುಸ್ತಾಗ್ತದೆ ಕೆಲಸ ಮಾಡಿ ಇಂಥ ಒಂದು ಪ್ರೋಗ್ರಾಮ್ ಮಾಡುವಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಇನ್ನೂ ಕೂಡ ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ನಮಸ್ಕರಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಯನಕೆರೆಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಸಾಂಪ್ರದಾಯಿಕ ದಿನದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾವೂರಿನ ಶಾಖಾಮಠದ ಪರಮ ಪೂಜ್ಯ ಸ್ವಾಮೀಜಿಗಳಾದ ಶ್ರೀ 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 ಡಾಕ್ಟರ್ ಧರ್ಮಪಾಲನಾಥರವರ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಹಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದ, ಜೊತೆಗೆ ಖ್ಯಾತ ವೈದ್ಯರೂ ಆದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರಿಗೂ ಗೌರವಪೂರ್ಣ ವಂದನೆಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರೂ ಆತ್ಮೀಯರೂ ಆಗಿರುವ ಸುಮಂತ್ ಕುಮಾರ್ ಜೈನ್ರವರೇ, ಕಾರ್ಯದರ್ಶಿಗಳಾಗಿರುವ ಅಭಿರಾಮ್ ರವರೇ, ನಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸಿದ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಕುಮಾರ್ ರವರೇ, ಇಲ್ಲಿ ನೆರೆದಿರುವ ಎಲ್ಲ ಆಹ್ವಾನಿತ ಬಂಧು ಭಗಿನಿಯರೇ, ವಿದ್ಯಾರ್ಥಿ ಮಿತ್ರರೇ, ಪತ್ರಕರ್ತ ಬಂಧುಗಳೇ, ನಾನಂತೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ವಿಶೇಷ ಯೋಗ ನನ್ನದು ಅಂತ ಹೇಳಿ ತಿಳ್ಕೊಳ್ತೇನೆ. ನಾನು 63 ತುಂಬಿ 64ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ನನ್ನ ಈ 63 ವರ್ಷದ ಜೀವನದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಬಂಧುಗಳ ಎದುರಿನಲ್ಲಿ
ವಿಶೇಷವಾಗಿ ಸ್ವಾಮೀಜಿಯವರ ಅರಸರ ಉಪಸ್ಥಿತಿಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಭಾಗ್ಯ ನೀವು ಕರುಣಿಸಿಕೊಟ್ಟದ್ದಕ್ಕೆ ನಿಮಗೆ ನಾನು ಹೃದಯಾಂತರಾಳದಿಂದ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಷ್ಟೋ ಬಾರಿ ಹುಟ್ಟುಹಬ್ಬದ ದಿನ ಕಳೆದು ಹೋದ ಮೇಲೆಯೂ ನೆನಪಾದದ್ದಿದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಭೆಯ ಎದುರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಕ್ಸೆಲ್ನ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಈ ದಿನದ ಬಗ್ಗೆ ಮಾತನಾಡುವುದಿದ್ದರೆ ನನಗಂತೂ ಬಹಳ ಖುಷಿ. ಯಾಕೆಂದರೆ ನಾನು ನಂಬಿದಂತಹ ಪ್ರತಿನಿತ್ಯ ಆಚರಿಸಬೇಕು ಅಂತ ಹೇಳಿ ಗುರುಗಳು ನಮಗೆಲ್ಲ ಹೇಳುವಂತಹ ಸಾವಿರಾರು ವರ್ಷಗಳ ಶ್ರೀಮಂತ ಪರಂಪರೆ ಇರುವಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಏನಾದರೂ ವಿಸ್ಮೃತಿ ಇದ್ದರೆ, ಏನಾದರೂ ಇದರ ಬಗ್ಗೆ ತಪ್ಪು ಭಾವನೆಗಳಿದ್ದರೆ, ಕೀಳರಿಮೆ ಇದ್ದರೆ ಇದನ್ನು ಹೋಗಲಾಡಿಸುವಂತಹ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಔಚಿತ್ಯಪೂರ್ಣ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಆಯೋಜನೆಗಾಗಿ ನಾನು ಎಕ್ಸೆಲ್ ಪರಿವಾರಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಹೇಳಿದರು. ನಾನೊಬ್ಬ ಭಾರತದ ಪರಂಪರೆಯ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಸಾವಿರ ವರ್ಷಗಳ ಬದುಕಿನ ರಹಸ್ಯವನ್ನು ಸಾಧು ಸಂತರುಗಳು ತಮ್ಮ ತಪಶ್ಚರ್ಯದಿಂದ ಬದುಕಿನ ಉದ್ದೇಶ ಏನು ಅಂತ ಹೇಳುವಂಥದ್ದನ್ನು ತಮ್ಮ ಜೀವನದ ಮೂಲಕ ಯಾಕಾಗಿ ಬದುಕಬೇಕು, ಬದುಕಿನ ಉದ್ದೇಶ ಏನು, ಅದರ ಸಾರ್ಥಕತೆ ಯಾವಾಗ ಸಿಗ್ತದೆ ಅಂಥೇಳಿ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ವಿಶಿಷ್ಟ ಪರಂಪರೆಯ ಶ್ರೀಮಂತ ಸಂಸ್ಕೃತಿಯ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ಅಂಥೇಳಿ ಇಡೀ ವಿಶ್ವಕ್ಕೆ ಆಧುನಿಕ ಯುಗದಲ್ಲಿ ಪರಿಚಯಿಸಿದಂತಹ ಸ್ವಾಮೀಜಿಗಳು ಸ್ವಾಮಿ ವಿವೇಕಾನಂದರು. ಯುವಕರಿಗೆ ವೈಚಾರಿಕವಾಗಿ, ಆಧ್ಯಾತ್ಮಿಕವಾಗಿ ಆದರ್ಶ ಯಾರು ಅಂತ ಹೇಳುವಂಥದ್ದನ್ನು ನಾವೇನಾದರೂ ಆಯ್ಕೆ ಮಾಡ್ತೇವೆ ಅಂತೇಳಿ ಆದರೆ ಬಹುಶಃ ಆ ಸಾಲಿನಲ್ಲಿ ಆಧುನಿಕ ವೀರ ಸನ್ಯಾಸಿಯ ಸ್ಥಾನವನ್ನು ಗ್ರಹಿಸಿದಂತಹ ಮತ್ತು ನಮಗೆಲ್ಲ ಮಾರ್ಗದರ್ಶನ ಮಾಡಿದಂತಹ ಭಾರತದ ಈ ಪಾರಂಪರಿಕ ಶ್ರೀಮಂತತೆಯನ್ನು ವಿಸ್ಮೃತಿಗೆ ಒಳಗಾದಂತಹ ಇಡೀ ಭಾರತವನ್ನು ಎಬ್ಬಿಸಿದಂತಹ ಧೀರ ಸನ್ಯಾಸಿ ಯಾರು ಅಂತೇಳಿ ಕೇಳಿದರೆ ಸ್ವಾಮಿ ವಿವೇಕಾನಂದರು. ಪರಕೀಯರ ಆಳ್ವಿಕೆಗೆ, ಆಕ್ರಮಣಕ್ಕೆ ಒಳಗಾದಂತಹ ಭಾರತದ 800 ವರ್ಷಗಳ ಇತಿಹಾಸದ ಮಧ್ಯೆ ಭಾರತ ಯಾವುದು ಅಂತ ಹೇಳುವಂಥದ್ದನ್ನು ಎಲ್ಲೋ ಒಂದು ಕಡೆ ಈ ದೇಶದ ಜನ ಮರೆತಿದ್ದಾರೆ ಅಂತ ಹೇಳುವಂಥದ್ದು ಅವರ ಅನುಭವದ ಮಾತು. ಇದನ್ನು ಪರಿಚಯಿಸಬೇಕು. ಈ ಶ್ರೀಮಂತಿಕೆ ಏನಿದೆ ಇದು ಇಡೀ ಜಗತ್ತಿಗೆ ಕೊಡಬಲ್ಲಂತಹ ಭಾರತದ ಅಮೂಲ್ಯ ಸಂಪತ್ತು ಅಂತ ಹೇಳುವಂಥದ್ದನ್ನು ಮತ್ತೆ ಮತ್ತೆ ಪ್ರಯತ್ನಪೂರ್ವಕವಾಗಿ ತಮ್ಮ ಇಡೀ ಬದುಕನ್ನು ಇದಕ್ಕೋಸ್ಕರ ವ್ಯಯಿಸಿದರು. ಅವರು ಒಂದು ಕಥೆಯನ್ನು ಹೇಳ್ತಾ ಇದ್ದರು. ಭಾರತದ ಸ್ಥಿತಿ ವಿಸ್ಮೃತಿ ಹೇಗಾಗಿದೆ ಅಂಥೇಳಿ ಕೇಳಿದರೆ
ಸಿಂಹದ ಮರಿ ಕುರಿಗಳ ಮಧ್ಯೆ ಇದ್ದಾಗ ಬೆಳೆದದ್ದೇ ಕುರಿಗಳ ಮಧ್ಯೆ. ಹಾಗಾಗಿ ತಾನು ಸಿಂಹ ಅಂತ ಹೇಳುವಂಥದ್ದು ಆ ಸಿಂಹಕ್ಕೆ ವಿಸ್ಮೃತಿಯಾಗಿತ್ತಂತೆ. ಆ ಕಥೆಯಲ್ಲಿ ಬರುವ ರೀತಿಯಲ್ಲಿ ಸಿಂಹಿಣಿ ಮರಿ ಕೊಟ್ಟಾಗ ಆ ತಾಯಿ ತೀರಿಕೊಂಡಿತು. ಅನಿವಾರ್ಯವಾಗಿ ಆ ಮರಿ ಕುರಿಗಳ ಮಧ್ಯೆ ಬೆಳೆಯಿತು. ಬೆಳೆದು ದೊಡ್ಡದಾಗ್ತಾ ಇದ್ದ ಹಾಗೆ ಅದು ಕುರಿಗಳು ಯಾವ ರೀತಿಯಲ್ಲಿ ಮೇಯ್ತಾ ಇದೆ ಆ ರೀತಿಯಲ್ಲಿ ಮೇಯ್ದುಕೊಂಡಿತ್ತಂತೆ. ಒಂದು ದಿನ ಒಂದು ಸಿಂಹ ಆ ಕಡೆಗೆ ಬಂದಾಗ ಕುರಿಗಳ ಮಧ್ಯೆ ಇರುವಂತಹ ಈ ಸಿಂಹವನ್ನು ನೋಡಿತಂತೆ. ಅದು ಕುರಿಯ ರೀತಿಯಲ್ಲಿಯೇ ಸ್ವರವನ್ನು ತೆಗಿತಾ ಇತ್ತು, ಹುಲ್ಲನ್ನು ಮೇಯ್ತಾ ಇತ್ತು. ಇದಕ್ಕೆ ಆಶ್ಚರ್ಯ ಆಯಿತು. ಆ ಸಿಂಹವನ್ನು ಕರ್ಕೊಂಡು ಹೋಗಿ ನೀನು ಯಾಕೆ ಹೀಗಿದ್ದಿ ಅಂತ ಹೇಳುವಾಗ ಆ ಸಿಂಹ ವಿಸ್ಮೃತಿಗೆ ಒಳಗಾದಂತಹ ಸಿಂಹ ಹೇಳಿತಂತೆ, ನನ್ನನ್ನು ಬಿಟ್ಟು ಬಿಡು, ನನ್ನ ಸ್ನೇಹಿತರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ಅವರ ಜೊತೆಗೆ ಹೋಗ್ತೇನೆ ನಾನು ಅಂತ ಹೇಳುವಂತಹ ರೀತಿಯಲ್ಲಿ ಅದು ಪ್ರಯತ್ನ ಪಡ್ತಾ ಇತ್ತಂತೆ. ಆವಾಗ ಆ ಸಿಂಹ ಕರ್ಕೊಂಡು ಹೋಗಿ ಒಂದು ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ತೋರಿಸಿ, ನೀನು ನನ್ನಂತೆಯೇ ಸಿಂಹ, ಒಮ್ಮೆ ಗರ್ಜಿಸಿ ನೋಡು ಅಂಥೇಳಿ ಅದು ಗರ್ಜಿಸಿತಂತೆ. ಅದರ ಜೊತೆಗೆ ಆ ಸಿಂಹ ಗರ್ಜಿಸಿತಂತೆ. ಅದರ ನಿಜವಾದ ಸ್ವರೂಪ ಆ ಸಿಂಹಕ್ಕೆ ಗೊತ್ತಾದದ್ದು ಯಾವಾಗ ಅಂಥೇಳಿ ಕೇಳಿದರೆ, ಈ ರೀತಿಯಲ್ಲಿ ವಿಸ್ಮೃತಿಯಲ್ಲಿದ್ದಂತಹ ಆ ಸಿಂಹಕ್ಕೆ ಅದರ ನಿಜ ರೂಪವನ್ನು ತೋರಿಸಿದಾಗ. ಇಡೀ ಜಗತ್ತು ಜೀವನವನ್ನು, ಸುಖ ಶಾಂತಿಯನ್ನು, ನೆಮ್ಮದಿಯನ್ನು ಹೊರಗೆ ಹುಡುಕ್ತಾ ಇರುವಾಗ, ಅದನ್ನು ತಿಂದರೆ, ಇದನ್ನು ಕುಡಿದ್ರೆ, ಆ ಡ್ರೆಸ್ಸನ್ನು ಹಾಕಿದರೆ, ಇಷ್ಟು ದೊಡ್ಡ ಕಾರನ್ನು ಇಟ್ಕೊಂಡ್ರೆ, ದೊಡ್ಡ ಮನೆಯನ್ನು ಕಟ್ಟಿದರೆ, ಭೌತಿಕ ಜಗತ್ತಿನ ಕಡೆಗೆ ಇವತ್ತಿಗೂ ಓಡ್ತಾ ಇರುವಂತಹ ಇಡೀ ಜಗತ್ತಿಗೆ ನಿಜವಾದ ಜೀವನದ ಸೌಂದರ್ಯ, ಸಂತೋಷ ಎಲ್ಲಿದೆ ಅಂತ ಹೇಳುವಂಥದ್ದನ್ನು ತೋರಿಸಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿ ಇದ್ದರೆ ಅದು ಭಾರತದಲ್ಲಿ ಅಂತ ಹೇಳುವಂತಹ ಅಂತಹ ವೀರ ಪರಂಪರೆಯ ಜನರು ನಾವು ಅಂತ ಹೇಳುವ ಅಭಿಮಾನ ಪಡಬೇಕಾದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಒಂದು ಉದಾಹರಣೆ ಕೊಡೋದಿದ್ದರೆ ನಾನು ಎಲ್ಲ ಕಡೆಯೂ ಈ ಉದಾಹರಣೆಯನ್ನು ಹೇಳ್ತೇನೆ. ಅದು ಕತೆ ಅಂಥೇಳಿ ಇರಬಹುದು. ಹಂಪನಕಟ್ಟೆಯಲ್ಲಿ ಒಬ್ಬ 20-25 ವರ್ಷಗಳಿಂದ ಭಿಕ್ಷೆ ಬೇಡ್ತಾ ಇದ್ದಂತೆ. ಒಂದು ಪೆಟ್ಟಿಗೆಯ ಮೇಲೆ ಕೂತು ಆಚೆ ಈಚೆ ಹೋಗೋವರ ಹತ್ರ ಕೈ ಒಡ್ಡಿ ಭಿಕ್ಷೆ ಬೇಡೋದು. ಯಾರೋ ಆ ದಾರಿಯಲ್ಲಿ ಹೋಗುವಾಗ ಸಹಜವಾಗಿ ಕುತೂಹಲದಿಂದ ಆ ಭಿಕ್ಷುಕ ಎಲ್ಲಿಯವರೆಗೆ ಅಂತ ಹೇಳಿದರೆ, ಆ ಪೆಟ್ಟಿಗೆ ಮೇಲೆ ಬೇರೆ ಯಾರಾದರೂ ಕೂತ್ರೆ, ಇದು ನನ್ನ ಪೆಟ್ಟಿಗೆ, ಹೇಳು, ಮಾಡ್ತಿರೋದು ಭಿಕ್ಷೆಯ ಕೆಲಸ, ಭಿಕ್ಷೆ ಬೇಡುವ ಕೆಲಸ. ಆದರೆ ಆ ಪೆಟ್ಟಿಗೆಯ ಮೇಲೆ ಅವನಿಗೆ ಒಂದು ಅಭಿಮಾನ. ಸಹಜವಾಗಿ ಒಬ್ಬ ಬಂದು ಕೇಳಿದಂತೆ, ನೀನು ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದಿ? ನಾನು 20 ವರ್ಷದಿಂದ ಇಲ್ಲೇ ಕೂತು ಭಿಕ್ಷೆ ಬೇಡ್ತಾ ಇದ್ದೇನೆ. ಬೇಡುವುದು ಭಿಕ್ಷೆ ಆದರೂ ಅವನಿಗೊಂದು ಅಭಿಮಾನ ಅದರ ಮೇಲೂ. ಸಹಜವಾಗಿ ಇವ ಪ್ರಶ್ನೆ ಕೇಳಿದಂತೆ, ನಾನು ನೋಡ್ತಾ ಇದ್ದೇನೆ, ನೀನು 20 ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದಿ, ಅದು ಈ ಪೆಟ್ಟಿಗೆಯ ಮೇಲೆ ಕೂತು. ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಹೇಳುವಂಥದ್ದನ್ನು ಯಾವತ್ತಾದರೂ ನೀನು ನೋಡಿದ್ದೀಯಾ ಅಂಥೇಳಿ. ಪ್ರಥಮ ಬಾರಿಗೆ, ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿಯೂ ಬದಲಾವಣೆ ಬರುವಂತಹ ಘಟನೆಗಳು ಒಮ್ಮೊಮ್ಮೆ ನಡೀತದೆ. ನಮ್ಗೆ ಗೊತ್ತೇ ಇರೋದಿಲ್ಲ, ನಾವು ಯಾವುದರದೋ ಹಿಂದೆ ಓಡ್ತಾ ಇರ್ತೇವೆ. ಯಾರೋ ಒಬ್ಬರು ನಿಲ್ಲಿಸಿ, ಗುರುಗಳು, ಈ ಜಗತ್ತಿನ ಬದುಕನ್ನು ಕಂಡಂಥವರು, ಬದುಕಿನ ರಹಸ್ಯವನ್ನು ತಿಳಿದಂಥವರು, ಅವರು ಒಮ್ಮೊಮ್ಮೆ ನಿಂತು ಕೇಳ್ತಾರೆ, ಒಮ್ಮೆ ಕೂತು ಆಲೋಚನೆ ಮಾಡು ಮಾರಾಯ. ಆವಾಗ ಪ್ರಥಮ ಬಾರಿಗೆ
ನಮಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ, ಹೌದಲ್ಲ 20 ವರ್ಷದಿಂದ ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ, ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಹೇಳುವಂಥದ್ದನ್ನು ನಾನು ನೋಡಲಿಲ್ಲಲ್ಲ. ನೋಡುವಾಗ ಅದರ ಮೇಲೆ ಒಂದು ಬೀಗ ಹಾಕಿತ್ತಂತೆ. ಗುರುಗಳ ಮಾರ್ಗದರ್ಶನದಲ್ಲಿ, ಅಂದರೆ ಯಾರು ಅಲ್ಲಿ ಬಂದು ಕೇಳಿದ್ದಾರೆ, ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂಥೇಳಿ ನೋಡಿದ್ದೀಯಾ ಅಂಥೇಳಿ, ಅವರ ಮಾರ್ಗದರ್ಶನದಲ್ಲಿ ಆ ಬೀಗವನ್ನು ಒಡೆದು ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಒಳಗಡೆ ಚಿನ್ನದ ಗಟ್ಟಿಗಳಿತ್ತಂತೆ. 20 ವರ್ಷದಿಂದ ಯಾರು ಯಾವ ಪೆಟ್ಟಿಗೆಯ ಮೇಲೆ ಹೊರಗೆ ಕೈ ಚಾಚಿ ಭಿಕ್ಷೆ ಬೇಡ್ತಾ ಇದ್ದನೋ ಅವನು ಯಾವುದರ ಮೇಲೆ ಕೂತಿದ್ದ ಅಂಥೇಳಿ ಕೇಳಿದರೆ ಚಿನ್ನದ ಗಟ್ಟಿಯ ಮೇಲೆ ಕೂತಿದ್ದ. ಮನುಷ್ಯನಿಗೂ ನಮ್ಮ ಈ ಪರಂಪರೆ ಹೇಳುತ್ತಿರುವಂಥದ್ದು ಇದನ್ನೇ. ಹೊರಗೆ ನೀನು ಹುಡುಕಬೇಡ, ಹೊರಗೆ ಯಾವುದರಲ್ಲಿ ನೀನು ಹುಡುಕ್ತಾ ಇದ್ದೀಯೋ ಅದು ಯಾವತ್ತಿದ್ದರೂ ಶಾಶ್ವತವಲ್ಲ. ನಿನ್ನ ಒಳಗಿರುವಂತಹ ಆ ಚಿನ್ನದ ಗಟ್ಟಿಯನ್ನು ಯಾವ ದಿವಸ ನಿನ್ನ ಅಹಂಕಾರದ ಬೀಗವನ್ನು ತೆಗೆದು ಪೆಟ್ಟಿಗೆಯ ಒಳಗೆ ನೋಡ್ತೀಯೋ ಆವಾಗ ನಿನಗೆ ಜೀವನದ ನಿಜವಾದ ಸೌಂದರ್ಯ, ನಿಜವಾದ ಸಂತೋಷ ಸಿಗ್ತದೆ ಅಂತ ಹೇಳುವಂತಹ ಸ್ಥಾನದಲ್ಲಿ ನಿಂತು ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ದೊಡ್ಡ ಪರಂಪರೆಯ ವಾರಿಸುದಾರರು ನಾವು ನಮ್ಮದರ ಬಗ್ಗೆ ನಾವು ಎಲ್ಲಿಯವರೆಗೆ ಅಭಿಮಾನ ಪಡುವುದಿಲ್ಲ ಅಲ್ಲಿಯವರೆಗೆ ಈ ದೇಶ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರು. ಅವರೇನು ಸ್ವಾಮಿ ವಿವೇಕಾನಂದರು ಆ ಸಂದರ್ಭದಲ್ಲಿ ಹೇಳುವಾಗ ಬರೀ ಗುಡಿಯಲ್ಲಿರುವ ದೇವರನ್ನು ಪೂಜೆ ಮಾಡಿ ಅಲ್ಲ, ಬದಲಾಗಿ ಈ ಮಣ್ಣನ್ನು ಪ್ರೀತಿಸು, ಇಲ್ಲಿಯ ಸಂಸ್ಕೃತಿಯನ್ನು ಪ್ರೀತಿಸು, ಬಡ ಜನರಲ್ಲಿ ದೇವರನ್ನು ಕಾಣು ಅಂತ ಹೇಳಿದಂತಹ ಸಂದೇಶವನ್ನು ಕೊಟ್ಟು ಈ ದೇಶದಲ್ಲಿ ಪರಿವರ್ತನೆಯ ಭಾಗವನ್ನು ತಂದರು. ಇವತ್ತು ಅದಕ್ಕೆ ಸರಿಯಾಗಿ ಈ ದೇಶ ತನ್ನತನವನ್ನು ಕಂಡುಕೊಳ್ತಾ ಇದೆ. ಯಾವ ನರೇಂದ್ರ ಪ್ರಾರಂಭ ಮಾಡಿದಂತಹ ಆ ಬದಲಾವಣೆಯ ಕರೆ ಏನಿದೆ ಅದರ ಫಲ ಈಗ ಈ ನರೇಂದ್ರ ಈ ಜಗತ್ತಿಗೆ ಭಾರತವನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ಬರು ರಾಮಕೃಷ್ಣ ಮಿಷನ್ನ ಸರ್ವಪ್ರಿಯಾನಂದ ಸ್ವಾಮೀಜಿಯವರು ಮ್ಯಾಂಚೆಸ್ಟರ್ನಲ್ಲಿ ಒಂದು ಯೂನಿವರ್ಸಿಟಿಗೆ ಹೋದಾಗ ಅವರ ಅನುಭವದ ಕಥೆಯನ್ನು ಈಗಂತೂ ಎಲ್ಲ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ನಮಗೆ ಇದರ ಪರಿಚಯ ಸಿಗ್ತದೆ ಅಂತ ಹೇಳುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಹೆಚ್ಚಿನ ಸ್ಥಾನ ಯಾವುದಕ್ಕೆ ಅಂತೇಳಿ ಕೇಳಿದರೆ ಗುರುಪೀಠಕ್ಕೆ. ಯಾಕೆ ಅಂತೇಳಿ ಕೇಳಿದರೆ ಅದು ತ್ಯಾಗದ ಸಂಕೇತ. ತಮ್ಮೆಲ್ಲವನ್ನ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಬದುಕುವಂತಹ ದೃಷ್ಟಿಯಲ್ಲಿ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ದೃಷ್ಟಿಯಲ್ಲಿ ತ್ಯಾಗಪೂರ್ವಕವಾಗಿ ಬದುಕುವಂತಹ ಸ್ವಾಮೀಜಿಗಳು, ಸಾಧು ಸಂತರು ನಮಗೆ ಆಗಾಗ ಈ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ನಮ್ಮ ಸ್ವಾರ್ಥದ ಕಾರಣಕ್ಕೋಸ್ಕರ ಬದುಕಿನಲ್ಲಿ ಎಲ್ಲಿಯಾದರೂ ದಾರಿ ತಪ್ಪುತ್ತೇವೆ ಅಂತ ಹೇಳಿ ಆದರೆ ಅವರು ನಮ್ಮನ್ನು ಎಚ್ಚರಿಸ್ತಾರೆ, ಇದು ಸರಿಯಾದ ಮಾರ್ಗ ಅಂಥೇಳಿ. ಆದರೆ ಇವತ್ತಿನ ಕಾಲದಲ್ಲಿ ಭಾರತ ಅಂತೇಳಿ ಹೇಳಿದ ತಕ್ಷಣ ಅದರ ಬಗ್ಗೆ ಭಾರತದ ಒಬ್ಬ ಪ್ರಧಾನಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಆದರೆ ಒಂದು ಕಾಲದಲ್ಲಿ ಹೇಳುತ್ತಾ ಇರುವಂಥದ್ದು ಭಾರತದ ಬಗ್ಗೆ ಜಗತ್ತಿಗೆ ಚಿತ್ರಣವನ್ನು ಯಾವ ರೀತಿಯಲ್ಲಿ ಕೊಟ್ಟರು ಅಂತ ಹೇಳಿದರೆ ಇದು ಹಾವಾಡಿಗರ ದೇಶ, ಇದು ಭಿಕ್ಷುಕರ ದೇಶ, ಇದು ಬಡವರ ದೇಶ, ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆದರೆ ಬೇರೆ ದೇಶಕ್ಕೆ ಬೇಡುವುದಕ್ಕೆ ಹೋಗ್ತಾರೆ ಅಂತ ಹೇಳುವಂತಹ ಭಾವನೆ ಇಲ್ಲ. ಈ ದೇಶದಲ್ಲಿ ಆ ರೀತಿಯಲ್ಲಿ ನಾವು ತಲೆ ತಗ್ಗಿಸಿ ಬದುಕಬೇಕಾದಂತಹ ಸಂಪ್ರದಾಯದ ವಾರಿಸುದಾರರು ನಾವಲ್ಲ. ಇದನ್ನು, ಈ ಅರಿಮೆಯನ್ನು, ಈ ಅರಿವನ್ನು ನಾವು ಎಷ್ಟು ಗಟ್ಟಿ ಮಾಡಿಕೊಳ್ತೇವೆ, ನಾವು ಸಹ ಬದುಕಿನಲ್ಲಿ ಅದೇ ರೀತಿಯ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳುತ್ತೇವೆ. ಭಾರತದ ಯಾವುದೇ ಸಂಪ್ರದಾಯ ಇರಲಿ,
ಅದನ್ನು ಮೂಢನಂಬಿಕೆ ಅಂತೇಳಿ ಹೇಳುವಂಥದ್ದು, ಅಥವಾ ಅದರ ಹಿಂದೆ ವೈಜ್ಞಾನಿಕ ಕಾರಣ ಇಲ್ಲ ಅಂತೇಳಿ ಹೇಳುವಂಥದ್ದು, ಈ ರೀತಿಯಲ್ಲಿ ಅದನ್ನು ಅವಹೇಳನ ಮಾಡುವಂತಹ ಒಂದು ಗುಂಪೇ ಈ ದೇಶದಲ್ಲಿ ಇವತ್ತಿಗೂ ಇದೆ. ಅದಕ್ಕೋಸ್ಕರ ಸ್ವಾಮಿ ಸರ್ವಪ್ರಿಯಾನಂದರು ಹೇಳ್ತಿದ್ರು, ಮ್ಯಾಂಚೆಸ್ಟರ್ನಲ್ಲಿ ಬೇರೆ ಬೇರೆ ದೇಶದ ತುಂಬ ಮಂದಿ ವಿದ್ಯಾರ್ಥಿಗಳು ಇದ್ದರಂತೆ. ಆದರೆ ಈ ಭಾರತದಲ್ಲಿ ಏನಾದರೂ ಬೆಳವಣಿಗೆ ಆದರೆ ಅಲ್ಲಿ ಸ್ಟ್ರೈಕ್ ಮಾಡುವಂಥವರು ಯಾರು ಅಂಥೇಳಿ ಕೇಳಿದರೆ ಭಾರತೀಯರು ಮಾತ್ರ ಅಂತೆ. ಅವರು ಸಹಜವಾದ ಕುತೂಹಲದಲ್ಲಿ ಅವರನ್ನು ಕರೆದು ಕೇಳಿದ್ರಂತೆ, ಅಲ್ಲ ಇಲ್ಲಿ ಬೇರೆ ಬೇರೆ ದೇಶದಿಂದ ಬಂದಂಥವರು ಇದ್ದಾರೆ, ಭಾರತದಲ್ಲಿ ಆದಂತಹ ಬೆಳವಣಿಗೆಯ ಬಗ್ಗೆ ನೀವು ಯಾಕೆ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೀರಿ ಅಂಥೇಳಿ ಕೇಳಿದಾಗ ಆ ವಿದ್ಯಾರ್ಥಿಗಳು ಕೊಟ್ಟಂತಹ ಉತ್ತರ ಏನು ಅಂಥೇಳಿ ಕೇಳಿದರೆ, ನಾವು ಅವರ ಕಣ್ಣೆದುರಿನಲ್ಲಿ ನಾವು ದೊಡ್ಡವರಾಗಬೇಕು ಅಂಥೇಳಿ ಆದರೆ ನಾವು ಭಾರತವನ್ನು ಸಣ್ಣದು ಮಾಡಿ ತೋರಿಸಬೇಕು ಅಂತ ಹೇಳುವಂತಹ ಭಾವನೆ. ಅವರು ಬಿಳಿ ಚರ್ಮದವರು, ನಾವು ಕಪ್ಪಿದ್ದೇವೆ, ಅವರು ಶ್ರೇಷ್ಠರು, ನಾವಲ್ಲ ಅಂತ ಹೇಳುವಂತಹ ಭಾವನೆ ಏನು ನಮ್ಮ ತಲೆಯೊಳಗೆ ಕೂತಿದೆ. ಇಲ್ಲ, ನೀವು ಒಮ್ಮೆ ಭಾರತದ ಸಂಸ್ಕೃತಿಯನ್ನು, ಇತಿಹಾಸವನ್ನು ಒಮ್ಮೆ ಅಧ್ಯಯನ ಮಾಡಿದರೆ ಜಗತ್ತಿಗೆ ಕೊಟ್ಟಂತಹ ಎಷ್ಟು ರೀತಿಯ ಕೊಡುಗೆ, ಈಗ ವೈಜ್ಞಾನಿಕವಾಗಿ ಸಂಶೋಧನೆ ಆಗುತ್ತಿರುವಂತಹ ಎಷ್ಟೋ ಸಂಗತಿಗಳನ್ನು ನಮ್ಮ ಪೂರ್ವಿಕರು ಆ ಕಾಲದಲ್ಲಿ ಕಂಡುಕೊಂಡಿದ್ದರು. ನಾವಿಲ್ಲಿ ಹೇಳುವಾಗ ಹೇಳ್ತೇವೆ ಸೊನ್ನೆಯನ್ನು ಅಂತ ಹೇಳಿದ ತಕ್ಷಣ ನಾವು ಕೊಟ್ಟದ್ದು ಸೊನ್ನೆ ಅಂತೇಳಿ ಅಲ್ಲ. ಸೊನ್ನೆಯ ಕಾರಣಕ್ಕೆ ಇವತ್ತು ಗಣಿತ ಯಾವ ರೀತಿಯಲ್ಲಿ ಬೆಳೆದಿದೆ, ಸೊನ್ನೆಯ ಕಾರಣಕ್ಕೆ ವಿಜ್ಞಾನ ಎಲ್ಲಿಯವರೆಗೆ ತಲುಪಿದೆ, ಈ ರೀತಿಯ ಹಲವು ಸಂಗತಿಗಳು. ಆದರೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾವಾಗ ನಮ್ಮದು ಯಾವುದು ಅಂತ ಹೇಳುವಂಥದ್ದು, ಇವತ್ತು ಎಲ್ರಿಗೂ ತುಂಬ ಪ್ರಿಯವಾಗುವಂತಹ ಒಂದು ಸಿನಿಮಾದ ಹೆಸರು ಯಾವುದು ಅಂಥೇಳಿ ಕೇಳಿದರೆ ಹೇಳ್ಬೋದಾ? ಕಾಂತಾರ. ನೋಡಿ, ಅಲ್ಲಿ ಬಂತು ಆ ಮಾತು. ಯಾಕೆ ಕಾಂತಾರ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆಯಿತು, ಎಲ್ಲರಿಗೂ ಬಹಳ ಪ್ರಿಯ ಯಾಕೆ ಆಯಿತು? ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ, ಆದರೆ ಕಾಂತಾರ ಯಾಕೆ ಅಷ್ಟು ಪ್ರಭಾವಯುತವಾಗಿ ಜನಮಾನಸಕ್ಕೆ ಮುಟ್ಟಿತು ಅಂತೇಳಿ ಕೇಳಿದರೆ ಅದರಲ್ಲಿರುವ ಒಂದೊಂದು ಸಂಗತಿಯೂ ಕೂಡ ಅದು ನಮ್ಮದು. ಆ ನಮ್ಮದು ಅಂತ ಹೇಳುವಂತಹ ಪ್ರೀತಿಯ ಭಾವ ನಮ್ಮೊಳಗೆ ಅದು ಆ ಚಿತ್ರವನ್ನು ನೋಡುವಾಗ ಸಹಜವಾಗಿ ಅಭಿಮಾನ ಮೂಡಿಸಿದರ ಹಿನ್ನೆಲೆಯಲ್ಲಿ ಕಾಂತಾರಕ್ಕೆ ಆ ರೀತಿಯ ಒಂದು ಸ್ವೀಕಾರ ಸಿಕ್ಕಿತು. ಒಂದು ದೇಶ ಒಳ್ಳೆಯದಾಗಬೇಕು ಅಂಥೇಳಿ ಆದರೆ ಅದು ನಮ್ಮದು ಯಾವುದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿಕೊಳ್ಳಬೇಕು. ಅದನ್ನು ಈ ಸಾಂಪ್ರದಾಯಿಕ ದಿನ ನಮಗೆ ಕೊಡುವಂತಹ ಸಂದೇಶ ಅಂತೇಳಿ ನಾನು ತಿಳ್ಕೊಳ್ತೇನೆ. ಇವತ್ತು ಎಷ್ಟೋ ಜನ ಇವತ್ತೇ ಪ್ರಥಮ ಬಾರಿಗೆ ಪಂಚೆ ಉಟ್ಟವರು ಇರಬಹುದು, ಆಗಾಗ ಅದು ಬಿಚ್ಚಿ ಹೋಗ್ತದೋ ಅಂಥೇಳಿ ಕೂತಲ್ಲೇ ನೋಡಿಕೊಳ್ತಾ ಇರಬಹುದು. ಸೀರೆ ಪ್ರಥಮ ಬಾರಿಗೆ ಉಟ್ಟಂಥವರು ಇರಬಹುದು, ಆದರೆ ಅದು ನಮ್ಮದು. ಯಾವುದೇ ಒಳ್ಳೆಯ ಸಂಗತಿಗಳು ಹೀಗೆ ಹೇಳಿದ ತಕ್ಷಣ ನಾಳೆಯಿಂದ ನಾನು ಪ್ಯಾಂಟ್ ಇಲ್ಲ, ಅದನ್ನು ಹೇಳ್ತಾ ಇಲ್ಲ ನಾವು. ಪ್ಯಾಂಟನ್ನು ಹಾಕಿ ನಮಗೆ ಅನುಕೂಲ ಯಾವುದು ಕಾಣ್ತದೆ ಅದನ್ನು ಹಾಕಿಕೊಳ್ಳಿ. ಒಳ್ಳೆಯದು ಯಾವುದಿದೆ, ನಮ್ಮ ದೇಶದ ಸಂದೇಶ ಕೂಡ ಅದೇ, ಒಳ್ಳೆಯದು ಯಾವುದಿದೆ ಅದು ಎಲ್ಲವೂ ಬರಲಿ ಅಂತ ಹೇಳಿ ಸ್ವೀಕಾರ ಮಾಡಿದಂತಹ ದೇಶ ಇದು. ಈ ದೇಶದಲ್ಲಿ ಒಳ್ಳೆಯ ಜ್ಞಾನ, ಗಾಯತ್ರಿ ಮಂತ್ರ ಹೇಳುವಾಗ ಯಾವ ಅರ್ಥದಲ್ಲಿ ಹೇಳ್ತೇವೆ ಅಂತೇಳಿ ಕೇಳಿದರೆ ಆ ಬೆಳಕು ಎಲ್ಲಿಂದಲಾದರೂ ಬರಲಿ. ದೇವರ ಹೆಸರಿನಲ್ಲಿ, ಸಂಪ್ರದಾಯದ ಅಥವಾ ಪೂಜೆಯ ಹೆಸರಿನಲ್ಲಿ
ಸಂಕುಚಿತ ಭಾವನೆ ಇಟ್ಟುಕೊಂಡಂತಹ ದೇಶ ನಮ್ಮದು ಅಲ್ವೇ ಅಲ್ಲ. ವೈವಿಧ್ಯತೆಯಲ್ಲಿ ಏಕತೆ ಈ ಮಣ್ಣಿನ ಗುಣ. ದೇವರನ್ನು ಯಾವ ಹೆಸರಿನಲ್ಲಿ ಬೇಕಾದರೂ ನಿಮ್ಮ ನಿಮ್ಮ ಆಯ್ಕೆಗೆ ಸರಿಯಾಗಿ ಪೂಜೆ ಮಾಡಿಕೊಳ್ಳಿ. ಆದರೆ ದೇವರೊಬ್ಬನೇ ಅಂತ ಹೇಳುವಂತಹ ಮರ್ಮವನ್ನು, ರಹಸ್ಯವನ್ನು ಅರಿತುಕೊಳ್ಳಿ ಅಂಥೇಳಿ ಜಗತ್ತಿಗೆ ಹೇಳಿದಂತಹ ಯಾವುದಾದರೂ ಒಂದು ಸಂಸ್ಕೃತಿ ಇದ್ದರೆ ಅದು ಭಾರತದ್ದು ಅಂತ ಹೇಳುವಂತಹ ಹೆಮ್ಮೆಯನ್ನು ನಾವು ಪಡಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಅಂತೇಳಿ ಹೇಳಿ ಅಥವಾ ಯಾವುದೇ ಹೆಸರಿನಲ್ಲಿ ಹೇಳಿ, ಆಕಾಶದಿಂದ ಬೀಳುವ ಒಂದೊಂದು ಹನಿ ನೀರು ಅದು ತೊರೆಯಾಗಿ, ನದಿಯಾಗಿ ಯಾವ ರೀತಿಯಲ್ಲಿ ಸಮುದ್ರವನ್ನು ಸೇರ್ತದೋ ಆ ರೀತಿಯಲ್ಲಿ ಯಾವುದೇ ಹೆಸರಿನಲ್ಲಿ ದೇವರನ್ನು ಕರೆಯಿರಿ, ಆದರೆ ದೇವರೊಬ್ಬನೇ ಅಂತ ಹೇಳುವಂತಹ ಭಾವನೆ ನಮ್ಮದು. ಇಂತಹ ವಿಶೇಷ ಪರಂಪರೆಯ ವಾರಿಸುದಾರರು ನಾವು. ಇದರ ಬಗ್ಗೆ ನಾವು ಅಭಿಮಾನ ಪಟ್ಟುಕೊಂಡು ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವನೆಯ ಜೊತೆಗೆ ನಾವು ಮುಂದೆ ಸಾಗಿದರೆ ಖಂಡಿತವಾಗಿಯೂ ಈ ಜಗತ್ತಿಗೆ ನಾವು ವಿಶ್ವಗುರು ಸ್ಥಾನದಲ್ಲಿ ನಿಂತು ಮುನ್ನಡೆಸುವಂತಹ ಶಕ್ತಿ ಇದೆ ಅಂತ ಹೇಳುವಂಥದ್ದನ್ನು ಜಗತ್ತು ಇವತ್ತು ಒಪ್ಪುವಂತಹ ಕಾಲಘಟ್ಟದಲ್ಲಿದ್ದೇವೆ. ಯುವಕರಿದ್ದೀರಿ, ಹತ್ತಾರು ಕನಸುಗಳನ್ನು ಕಂಡುಕೊಂಡಂಥವರಿದ್ದೀರಿ. ಇದರ ಬಗ್ಗೆ ಅಭಿಮಾನವನ್ನು ಪಟ್ಟುಕೊಂಡು ಇವತ್ತಿನ ಈ ದಿನವನ್ನು ಆಚರಿಸೋಣ ಅಂಥೇಳಿ ಹೇಳ್ತಾ, ನಮ್ಮ ಊರು, ನಮ್ಮ ಶಾಲೆ, ನಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಸಂಸ್ಥೆ, ನಮ್ಮ ಗುರುಗಳು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬದುಕಿಗೆ ಬೆಳಕು ಕೊಟ್ಟಂಥವರು ಅಂತ ಹೇಳುವಂತಹ ಜೊತೆಗೆ ನಮ್ಮ ಕುಟುಂಬ ಪದ್ಧತಿ, ಭಾರತದ ಪ್ರಕೃತಿ, ಕೃಷಿ ಜೊತೆಗೆ ಬದುಕುವಂತಹ ರೀತಿ, ಇದೆಲ್ಲವನ್ನು ಸ್ಮರಿಸಿಕೊಳ್ತಾ ಇದರ ಬಗ್ಗೆ ವಿಶೇಷವಾದ ಗೌರವವನ್ನು ಪಡಿತಾ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ. ನೀವು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಈ ರೀತಿಯ ಯೋಚನೆಗಳನ್ನು ನಿಮಗೆ ಕೊಡುವಂತಹ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡುತ್ತಿರುವಂತಹ ಸಂಸ್ಥೆಯಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಬಂದಿದ್ದೀರಿ. ಬದುಕು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ದೀಪವನ್ನು ಬೆಳಗುವಾಗ ನಮ್ಮ ಪ್ರಾರ್ಥನೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಜೀವನದ ಪ್ರಯಾಣವನ್ನು ಸಾಗಿಸುವಂತಹ ಶಕ್ತಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ, ಆಶೀರ್ವಾದದಲ್ಲಿ ನಮಗೆ ಸಿಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನನ್ನು ಕರೆದು ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ದೇನೆ ಅಂಥೇಳಿ ನನಗೆ ಗೊತ್ತುಂಟು. ಆದರೆ ಭಾವನೆಯ ಕಾರಣಕ್ಕೋಸ್ಕರ ಇಂತಹ ವಿದ್ಯಾರ್ಥಿ ಸಮೂಹ ಇಲ್ಲಿ ಎದುರು ಕೂತಾಗ ಇದರಿಂದ ಪ್ರೇರಣೆಗೊಂಡು ಒಂದು 4 ಮಂದಿಗಾದರೂ ಇದರಿಂದ ಶಕ್ತಿ ಬಂದರೆ ನಾನು ಈ ಕಾರ್ಯಕ್ರಮಕ್ಕೆ ಬಂದದ್ದು ಸಾರ್ಥಕ ಅಂತ ಹೇಳುವಂತಹ ಭಾವದ ಜೊತೆಗೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತಿಕ್ಷಾಂ ಡಮರು ಶೂಲಧಾರಿಣೀ ಖಡ್ಗಂ ಬಿಭ್ರಾಂತಿಂಶ್ಚ ದಕ್ಷಾಂ ಅನ್ನಪಾತ್ರಾಭಯಾನ್ವಿತಾ ಸರ್ವಶಕ್ತಿಕರೀಂ ದೇವಿ ಚಿಂತ
ಚಿಂತಯೇತ್ ಮೋಕ್ಷದಾಯಿನಿ. ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಇದರ ವತಿಯಿಂದ ಏರ್ಪಡಿಸಿರ್ತಕ್ಕಂತಹ ಎಕ್ಸೆಲ್ ಬರ್ಪ ಇದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. 4 ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅದರಲ್ಲಿ ಮೊದಲನೇದಾಗಿ ಪರಂಪರಾ ದಿನ. ಈ ಪರಂಪರಾ ದಿನದ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಈಗ ತಾನೇ ಬಹಳ ಚೆನ್ನಾಗಿ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಮಾತುಗಳನ್ನು ಪ್ರತಾಪ್ ಸಿಂಹ ನಾಯಕರು ಮತ್ತು ಅರಸರು ಈಗಾಗಲೇ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಆಡಳಿತಾಧಿಕಾರಿಗಳಿಗೆ ಹೇಳಿದ್ದಾರೆ. ಸ್ಕೂಲ್ ಡೇ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತಾಗೋದು ಏನಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ನಾವೆಲ್ಲರೂ ಕಾಣುವಂಥದ್ದು ಅದನ್ನು. ಆದರೆ ಈ ಒಂದು ಎಕ್ಸೆಲ್ ಕಾಲೇಜಿನಲ್ಲಿ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣ, ವೈವಿಧ್ಯಪೂರ್ಣ, ಅರ್ಥಮಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಆಧುನಿಕ ಶಿಕ್ಷಣದ ಜೊತೆಗೆ ಸಾಂಪ್ರದಾಯಿಕ ಶಿಕ್ಷಣ ಇದು ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇಂದಿನ ವಿದ್ಯಮಾನಕ್ಕಿದೆ. ಯಾವಾಗ ಈ ಸಂಸ್ಕಾರ ಶಿಕ್ಷಣ ಹೀನನಾಗ್ತಾನೋ ಮಕ್ಕಳು, ಆಗ ಅವನು ಎಷ್ಟೇ ಓದಿದ್ರು, ಎಷ್ಟೇ ಬೆಳೆದಿದ್ರು, ಎಷ್ಟೇ ಮೇಧಾವಿಗಳಾಗಿದ್ದರೂ ಸಹ ನಿಷ್ಪ್ರಯೋಜನ ಅಂತ. ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಸಿಗುವಂಥ ಶಿಕ್ಷಣ ಕೇವಲ ಅವನ ವ್ಯಕ್ತಿತ್ವ ಮಾತ್ರ ಬೆಳೆಸ್ಕೊಂಡು ಹೋಗೋದನ್ನ ಆದರೆ ಬದುಕಿನ ಶಿಕ್ಷಣವನ್ನು ಕೊಡೋದಿಲ್ಲ. ಬರೆಯೋ ಶಿಕ್ಷಣಕ್ಕಿಂತ ಬದುಕಿನ ಶಿಕ್ಷಣ ಭಾಳ ಮುಖ್ಯ. ಆ ಬದುಕಿನ ಶಿಕ್ಷಣ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಪಠ್ಯದ ಜೊತೆಗೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿಕೊಳ್ಬೇಕು. ಆ ಸಂಯೋಜನೆ ಮುಖಾಂತರ ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆ, ಈ ಅನುಚಾನದಿಂದ ಬಂದಿರತಕ್ಕಂಥ ಇಂಥ ವಿಚಾರಗಳನ್ನು ನಿಮ್ಮಂಥ ಆಧುನಿಕ ಯುವಕರಿಗೆ, ಅದು ಆಧುನಿಕ ಆವಿಷ್ಕಾರಗಳನ್ನು ಒಳಗೊಂಡಿರ್ತಕ್ಕಂಥ ಯುವಕರಿಗೆ ಇಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬದುಕು ಹೇಗಿದೆ ಅಂತೇಳಿ ತಿಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಿನ ನೋಡಿ ಕಾಲದ ವೇಗೋತ್ಕರ್ಷ. ಆಗಿನ ಕಾಲದಲ್ಲೆಲ್ಲ ಗುರುಕುಲಕ್ಕೆ ತಗೊಂಡೋಗಿ ಇಡ್ತಾಯಿದ್ರು. ಇಷ್ಟು ವರ್ಷ ಅವನು ಮನೆಗೆ ಬರುವಾಗಿಲ್ಲ, ಅಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ರು, ಸಂಸ್ಕಾರವನ್ನು ಕೊಡ್ತಾಯಿದ್ರು. ಹೇಗೆ ಓದಬೇಕು, ಹೇಗೆ ಇರಬೇಕು, ಮನಸ್ಸನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಬುದ್ಧಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಚಿತ್ತವನ್ನು ಹೇಗೆ ಇಟ್ಕೊಳ್ಬೇಕು, ಇದನ್ನೆಲ್ಲ ಹೇಳಿಕೊಡ್ತಾಯಿದ್ರು. ಆದರೆ ಈಗ ಇಲ್ಲ ಅಂತಲ್ಲ. ಆದರೆ ಆಧುನಿಕತೆಯ ವೇಗೋತ್ಕರ್ಷದ ಕಾಲಘಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆಯೂ ಬದಲಾವಣೆ ಪರ್ವವನ್ನು ಕಾಣ್ತಾ ಇದೆ. ಮಾನಸಿಕತೆಯ ಪರ್ವತವನ್ನು ನಾವು ಕಾಣ್ತಾ ಇದ್ದೇವೆ. ಮಾನಸಿಕತೆಯ ಪರಿವರ್ತನೆಯನ್ನು ನಾವು ಕಾಣ್ತಾ ಇದ್ದೇವೆ. ಹೊಸ ಯುಗದ ಆವಿಷ್ಕಾರಗಳ ನಡುವೆ ಮೊಬೈಲ್ ಯುಗದ ಪರಿವರ್ತನೆ ಆಗ್ತಾ ಇದೆ. ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ಯಾವತ್ತೊಂದು ಸಾಂಪ್ರದಾಯಿಕ ಒಂದು ಉಡುಗೆ ತೊಡುಗೆಗಳನ್ನು ನೀವು ಹಾಕ್ಕೊಂಡಿದ್ದೀರಿ. ಭಾಳ ಖುಷಿ ಆಯಿತು ನನಗೆ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ಒಂದು ಪಂಚೆ, ಒಂದು ಧೋತಿಯನ್ನು ಹಾಕ್ಕೊಂಡ್ರೆ, ಈಗಿನ ಕಾಲಕ್ಕೆ ಪಂಚೆ ಅಂದರೆ ಏನು ಅಂತ ಸರ್ಚ್ ಮಾಡೋದು ಅಂತ ಮೊಬೈಲಲ್ಲಿ ಹೋಗಿ ಪಂಚೆ ಅಂದರೆ ಏನು ಅಂತ. ನಮ್ಮಲ್ಲಿ ಒಂದು ಮಗು ಇತ್ತು, ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಿತ್ತು. ನಾನು ಮಠಕ್ಕೆ ಕರ್ಕೊಂಡು ಬಂದರು. ಆ ಮಗು ಓದಿದ್ದು ಕೇಂದ್ರೀಯ ವಿದ್ಯಾಲಯದಲ್ಲಿ. ಆ ಮಗುಗೆ ಹೇಳಿದೆ, ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಬಂದಿದ್ದರು, ನೀನು ಮಾತ್ರ ಬಾ ಅಂತ ಕರೆದೆ. ನೀನು ಮಾತ್ರ ಬಾ ಅಂತ ಕರೆದೆ. ನೀನು ಅನ್ನೋದು ಅರ್ಥ ಆಯಿತು. ಮಾತ್ರ ಮೀನ್ಸ್ ಅಂತದ್ದು. ಮಾತ್ರ ಅಂದರೆ ಎಂತ ಅಂದ, ಟ್ಯಾಬ್ಲೆಟ್ ನಾನು ತಂದಿಲ್ಲ ಅಂತ ಹೇಳಿದೆ. ನೀನು ಮಾತ್ರ, ನೀನು ಒಬ್ಬಳೇ ಬಾ ಅಂತ ಹೇಳಿದ್ದೆ ನಾನು. ಓ ಹಾಗೆ ಯಾವ ಥರ ಆಗ್ತಾಯಿದೆ ಎಜುಕೇಷನ್ ಅಂತ ಹೇಳಿದ್ರೆ, ಯಾವ ಶಬ್ದಗಳ
ಒಳಾರ್ಥಗಳೂ ಗೊತ್ತಿಲ್ಲ, ಯಾವ ಅರ್ಥಗಳು ಗೊತ್ತಿಲ್ಲ. ಏನಾಗಿದೆ ಪ್ರತಿಯೊಂದಕ್ಕೂ ಗೂಗಲ್ ಸರ್ಚ್. ಹೌದಲ್ಲ? ನಮ್ಮ ಹುಡುಗರಿಗೆ ನಾವೆಲ್ಲ ಸುಮ್ಮನೆ ಮೊಬೈಲ್ ಇಟ್ಕೊಳ್ತೇವೆ, ಗೊತ್ತಿಲ್ಲ ನಮ್ಗಳಿಗೆ ಅದರೊಳಗಡೆ ಹೇಗೆ ಅಂತೇಳಿ. ಹೌದಲ್ಲ ಅರಸರೇ? ಅವ್ರ ಕೈಗೆ ಕೊಟ್ಟರೆ ನೋಡ್ಬೇಕು. ನಮ್ಮ ಕಾಲೇಜಲ್ಲಿ ಒಬ್ಬೊಂದು ಮೊಬೈಲ್ ಸಿಕ್ಕಿತ್ತು, ದೊಡ್ಡ ಮೊಬೈಲು. ಅದರೊಳಗಡೆ ಏನಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಯಾಕೆ ತಂದಿದ್ದ? ಕಾಲೇಜಿಗೆ ತರಬಾರ್ದು, ರೂಲ್ಸ್ ಅಲ್ಲ. ತಂದರೆ ನಾವು ಅವನನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಸೀಜ್ ಮಾಡ್ತೀವಿ. ಆದರೆ ಆ ಮೊಬೈಲನ್ನು ಹೇಗೆ ನೋಡ್ಬೇಕು, ಅದರೊಳಗಡೆ ಏನಿದೆ ಅಂತ ನಮಗೆ ನೋಡಬೇಕಾಗಿದೆ. ಅದರ ಆ ಹುಡುಗನ ಒಂದು ಸ್ವಲ್ಪ ಆಚೆ ಈಚೆ ಈ 2 ವರ್ಷ ಕೊರೋನಾ ಬರಲಾಗಿ ಎಲ್ಲರ ಮನಸ್ಸು ಹೇಗಾಡ್ತಿತ್ತು, ನಿಂತಲ್ಲಿ ನಿಲ್ಲಲ್ಲ, ಕೂರಲ್ಲಿ ಕೂರಲ್ಲ, ಅಪ್ಪ ಅಮ್ಮ ಕೇಳಲ್ಲ, ಅಮ್ಮನ್ನು ಕೇಳಲ್ಲ, ಯಾರನ್ನು ಕೇಳಲ್ಲ. ಯಾವಾಗ ಕೇಳಿದ್ರು ಆನ್ಲೈನ್ 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 ಆನ್ಲೈನ್. ನೀವೆಲ್ಲ ಆನ್ಲೈನ್ ಆಗಿಬಿಟ್ಟಿದ್ದೀರಿ ಈಗ. ನಿಜವಾಗಿ ಬದುಕಿನ ಆನ್ಲೈನ್ ನೀವು ಆಗಲಿಲ್ಲ, ಬಟ್ ಆನ್ಲೈನ್ ಆಗಿದ್ದೀರಿ. ಹಾಗಾಗಿ ಅದರೊಳಗಡೆ ಏನಿತ್ತು ಅಂತ ತಿಳ್ಕೊಳ್ಬೇಕಾಗಿತ್ತು ನನಗೆ. ಆಗ ನಾ ಭಾರಿ ಒದ್ದಾಡ್ತಿದ್ದು. ಅವ ಎಂತ ಮಾಡಿ ನಿಮಗೆಲ್ಲ ಗೊತ್ತಲ್ಲ, ಯಾರು ಲಾಕ್ ತೆಗಿಬಾರ್ದು, ಫೇಸ್ ಲಾಕ್ ಅಂತೆ, ತಮ್ ಲಾಕ್ ಅಂತೆ, ಹೀಗೆ ಎಂಥದ್ದು ಇದೆಯಲ್ಲ ಲಾಕೆಲ್ಲ. ಹಾಗೆ ನಾವು ಬಬ್ಬೆ ಹೊಡಿತಾ ಇದ್ದು ಹೀಗೆ ಮಾಡೋದು ಅಂತ. ನಾನು ಕರೆದು ಇದು ಹೇಗಾರು ಮಾಡಿ ತೆಗಿಬೇಕು. ಅಲ್ಲೊಬ್ಬ ಹುಡುಗ ಹೋಗ್ತಾಯಿದ್ದ ಬಾಯಿಲಿ ಅಂತ ಹೇಳಿದೆ. ಏನು ಸ್ವಾಮೀಜಿ ಇದನ್ನು ತೆಗಿಲಿಕ್ಕಾಗುತ್ತಾ ನಿನಗೆ ಅಂತ. ಇದನ್ನು ಆರಾಮ್ ತೆಗಿಬೋದು ಸ್ವಾಮಿ. ನಾ ಭಾರಿ ಸರ್ಕಸ್ ಮಾಡಿದೆವು ಅದು ನೋಡಲಿಕ್ಕೆ, ತೆಗಿಲಿಕ್ಕೆ. ಅವ ಹೀಗೆ ನೋಡಿದ. ಹೇಗೆ ನೋಡಿದ? ಹೀಗೆ ನೋಡಿದ. ಹೀಗೆ ಮಾಡಿ ಹೀಗೆ ಅಂದ, ಹೀಗೆ ಮಾಡಿ ಹೀಗೆ ಅಂದ, ಓಪನ್ ಆಗಿಬಿಡ್ತು. ನೀವು ಎಷ್ಟು ಬುದ್ಧಿವಂತರಿದ್ದೀರಲ್ಲ ನಿಮ್ಮ ಮಕ್ಕಳು, ಭಯಂಕರ ಬುದ್ಧಿವಂತರಿದ್ದೀರಿ ನೀವೆಲ್ಲ, ತುಂಬ ಬುದ್ಧಿವಂತರಿದ್ದೀರಿ. ಮೊಬೈಲ್ಗೆ ಬುದ್ಧಿವಂತರು ಅಂದಿದ್ದಕ್ಕೆ ಚಪ್ಪಾಳೆ ಹೊಡೆದ್ರಿ ನೀವು. ನಿಜವಾಗಿ ಬುದ್ಧಿವಂತ ಅದರಲ್ಲ ಮದಗಲ್ಲಿ. ಅವ ಹೇಳಿದ ಫಿಂಗರ್ ಪ್ರಿಂಟ್ಸ್ ಇತ್ತಲ್ಲ, ಹೀಗೆ ಮಾಡಿದ್ದು, ಹೀಗೆ ನೋಡಿದ, ಅಲ್ಲಿ ಖಂಡಿತ ಹೀಗೆ ನಾವೆಲ್ಲ ಸರ್ಕಸ್ ಮಾಡೋಕೆ ಅಲ್ಲಿ ಹೀಗೆ ಹೀಗೆ ಇತ್ತದು, ಹಾಗೆ ಮಾಡೋದು ಓಪನ್ ಆಗಿಬಿಡೋದಂತ. ಅಂದರೆ ಎಷ್ಟು ಬುದ್ಧಿವಂತರಿದಂಥ ಮಕ್ಕಳು ಈಗಿನ ಕಾಲದಲ್ಲಿ, ನಮ್ಗಳಿಗೆ ಅದು ಗೊತ್ತಿಲ್ಲ. ಹಾಗೆ ಆಧುನಿಕ ಆವಿಷ್ಕಾರಗಳು ಬೆಳೀತಾ 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 ಮನುಷ್ಯನ ಭಾವನೆಗಳು ವಿಚಲಿತವಾಗ್ತಾ ಇರ್ತೈತೆ. ಅದರಲ್ಲೂ ವಿದ್ಯಾರ್ಥಿಗಳ ಭಾವನೆಗಳು ಸಹ ವಿಚಲಿತವಾಗ್ತಾ ಇರ್ತೈತೆ. ಇಂತಹ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಎಲ್ಲರದು ಇರ್ತಕ್ಕಂಥದ್ದು. ನಮ್ಮ ಪರಂಪರೆ ಇತಿಹಾಸಗಳನ್ನು ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಮಕ್ಕಳು. ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕು ಎಲ್ಲರೂ ಸಹ. ಮೂಲಭೂತ ಯಾರು, ನಾವು ಯಾಕೆ ಬಂದಿದ್ದೇವೆ, ನಮ್ಮ ಧರ್ಮ ಏನು, ನಮ್ಮ ಸಂಸ್ಕೃತಿ ಏನು, ಹೇಗೆ ಇದ್ರ ಹಿನ್ನೆಲೆ ಏನು, ಮುನ್ನೆಲೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತೈತೆ. ಇದು ಹೇಗಿದೆ ಅಂದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. DVG ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದಲೆಯ ಟಪ್ಪೆಯಾಚಾರನಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ, ನಿಲ್ಲದ ಅಮೃತ ಧಾರೆಯದು ಮಂಕುತಿಮ್ಮ ಮಂಕುತಿಮ್ಮ ಹೇಳ್ತಾರೆ ನೋಡಿ. ನಮ್ಮ ಪರಂಪರೆ, ನಮ್ಮ ಇತಿಹಾಸಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಜ್ಜ ಮುತ್ತಜ್ಜ ಅಜ್ಜ ಅವರಪ್ಪ ನಿಮ್ಮ ಕಾಲ, ಇದು ತಲೆಯಿಂದ ತಲೆಗೆ ನಿಮ್ಮ ಆಚಾರ ವಿಚಾರಗಳು ಅನೂಚಾನವಾಗಿ ನಡ್ಕೊಳ್ತಾ ಬರ್ತಾ ಇರ್ತವೆ ಮಕ್ಕಳ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ವರ್ಷಕ್ಕೆ ಒಮ್ಮೆ ಹಬ್ಬ ಮಾಡ್ತೀರಿ, ವರ್ಷಕ್ಕೆ ಒಮ್ಮೆ ನೀವು ಪರ್ವಗಳನ್ನು, ದೈವಗಳನ್ನು ಆರಾಧನೆ ಮಾಡ್ತೀರಿ, ಜಾತ್ರೆಗಳನ್ನು ಮಾಡ್ತೀರಿ, ಅವನ್ನೆಲ್ಲ ಮಾಡ್ತಾ ಇರ್ತೀರಿ. ಆದರೆ ಅದು ನಡೆಸಿಕೊಂಡು ಬರುವಂತಹ ಒಂದು ಸಾಂಪ್ರದಾಯಿಕ ಅಂದರೆ ಆ ಹಬ್ಬಗಳ ಆಚರಣೆಯ ಹಿನ್ನೆಲೆಯ ತತ್ವದ ಸಂದೇಶಗಳನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಾದರೆ ಆ ಆಚರಣೆಗೆ ಅರ್ಥವೇ ಇರೋದಿಲ್ಲ. ಹಾಗಾಗಿ ನಮ್ಮ ಪರಂಪರೆಗೆ ಏನು ತಿಳಿಸುತ್ತೆ ಅಂದರೆ ಆ ಹಬ್ಬಗಳ ಮೌಲ್ಯಗಳನ್ನು ತಿಳಿಸುತ್ತೆ. ಅದು ಏನಿರ್ತದೆ, ಬದುಕಿನ ಮಹಾಮೌಲ್ಯಗಳಾಗಿರ್ತಾವಲ್ಲ. ಇವೆಲ್ಲ ಋಷಿ ಪರಂಪರೆ, ಸನಾತನವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಅಂತರ್ಹಿತ ಅಂದರೆ ಗಾಢವಾಗಿರ್ತಕ್ಕಂಥ ತತ್ವ ಸಂದೇಶಗಳನ್ನು ಇಟ್ಟಿರ್ತಾರೆ. ಅಂತಹ ತತ್ವ ಸಂದೇಶಗಳನ್ನು ಇಂದಿನ ಯುವ ಜನತೆಗೆ ಬಹಳ ಚೆನ್ನಾಗಿ ತಿಳಿಸ್ಬೇಕಾಗ್ತೈತೆ. ಅದನ್ನೇ DVG ಹೇಳಿದರು. ಅದು ಹೇಗಿದೆ ಅಂದರೆ ತಲೆಯಿಂದ ತಲೆಗೆ, ಅಲೆಯಿಂದಲೆಗೆ ಟಪ್ಪೆಯಾಚಾರನಂತೆ ಅಂತ ಹೇಳ್ತಾರೆ. ಸಮುದ್ರ ದಡಕ್ಕೆ ಹೋದಾಗ ನೀವು ಅಲೆ ಏನು ಮಾಡುತ್ತೆ, ಹೀಗೆ ಬರುತ್ತೆ ವಾಪಸ್ ಹೋಗುತ್ತೆ, ಬರುತ್ತೆ ವಾಪಸ್ ಹೋಗುತ್ತೆ. ಹಾಗೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ ಅವರು. ಪೋಸ್ಟ್ ಮ್ಯಾನ್ ನೋಡಿದಿರಲ್ಲ ನೀವೆಲ್ಲ, ಪೋಸ್ಟ್ ಮ್ಯಾನ್ ಗೊತ್ತಾ, ಪೋಸ್ಟ್ ಮಾಸ್ಟರ್. ಅವನೇನು ಮಾಡ್ತಾನೆ, ಅಡ್ರೆಸ್ಸು ಎಲ್ಲೆಲ್ಲೋ ಇರುತ್ತೆ, ಆದರೆ ಆ ಪೋಸ್ಟ್ ಬಂದ ಕೂಡಲೇ ಅವನೇನು ಮಾಡ್ತಾನೆ, ಆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾನೆ. ಅವನಿರಲಿ, ಅವನು ಹೋಗಲಿ,
ಇನ್ನೊಬ್ಬ ಬರಲಿ, ಇನ್ನೊಬ್ಬ ಹೋಗಲಿ, ಇನ್ನೊಬ್ಬ ಬರಲಿ, ಯಾರೇ ಬಂದರೂ ಸಹ ಪತ್ರವನ್ನಂತ ಮುಟ್ಟಿಸ್ತಾನಲ್ಲ. ಹಾಗೆ ಯುಗದಿಂದ ಯುಗಕ್ಕೆ ಇಳಿತಾ ಬಂದಿದೆ ಯಾವುದು ಮಾನವ ಧರ್ಮ, ಅದು ನಿಲ್ಲದ ಅಮೃತ ಧಾರೆ. ಅಂದರೆ ಮಾನವೀಯ ತತ್ವಗಳು, ಮಾನವೀಯ ಮೌಲ್ಯಗಳು ಏನಾಗ್ತಾ ಇದೆ ಅಂದರೆ ತಲೆಯಿಂದ ತಲೆಗೆ, ತಲೆಯಿಂದ ತಲೆಗೆ ಹರಿದು ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಹ ವಿಚಾರಗಳನ್ನು ಈಗಿನ ಆಧುನಿಕ ಆವಿಷ್ಕಾರಗಳ ನಡುವೆ ಅದನ್ನು ತಿಳ್ಕೊಂಡು ಭತ್ತ, ಈಗ ನಾವಲ್ಲಿ ಇದು ಮಾಡಿದ್ವಲ್ಲ ಅದರೊಳಗಡೆ ಇದೆ ಭತ್ತ. ಗೊತ್ತಾಯ್ತಾ ಭತ್ತ ಕೇಳಿ? ಎಷ್ಟು ಜನ ಭತ್ತ ಕೇಳಿದ್ರೆ ಕೈ ಎತ್ತಿ. ಹೌದು, ಅದು ಎಲ್ಲಿ ಬೆಳೆಯುತ್ತೆ ಅಂತ ಗೊತ್ತಾ? ನೀವು ಯಾರು ಬಹುಶಃ ಆ ಕಡೆಯಿಂದ ಬಂದು ಹುಡುಗರು ಇರ್ಬೇಕು, ಅದಕ್ಕೆ ಗೊತ್ತಿದೆ. ಇಲ್ಲಾಂದರೆ ಇಲ್ಲಿ ಗೊತ್ತಿರಲಿಕ್ಕಿಲ್ಲ. ಕಾರಣ ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ ಈ ಪ್ರಾಜೆಕ್ಟ್ ಇದನ್ನೆಲ್ಲ ಇಡಿಸಿದೆ. ಭತ್ತನೆಲ್ಲ ತಂದಿದ್ದರು. ನಾನು ಕೇಳಿದೆ ಅವರಿಗೆ, ಈ ಭತ್ತ ಎಲ್ಲಿ ತಂದೆ? ಇದು ಅಮ್ಮ ಕೊಟ್ಟಿತ್ತು. ಅಮ್ಮ ಎಲ್ಲಿ ತಂತು? ಅಂಗಡಿಯಲ್ಲಿ ತಂದಿತ್ತು ಅಂತ. ಅದು ಎಲ್ಲಿ ಬೆಳೀತಾರೆ ಗೊತ್ತಾ ಅಂತ. ಅದು ಮರದಲ್ಲೆಲ್ಲ ಆಗೋದು ಅಂತ. ಇದು ನನಗೆ 10th ಸ್ಟ್ಯಾಂಡರ್ಡ್ ಮಗು ಕೇಳಿದ್ದು, ಮರದಲ್ಲೆಲ್ಲ ಆಗೋದು ಅಂತ. ಅದು ನಮಗೇನಾಗಿದೆ, ಇವತ್ತಿನ ಮಕ್ಕಳಿಗೆ ಇಂಥ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಜನರಲ್ ನಾಲೆಡ್ಜ್ ಇದೆ. ಹಾಲು ಹಾಲು ಎಲ್ಲಿ ಬರುತ್ತೆ? ಪ್ಯಾಕೆಟಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಅಂಗಡಿಯಲ್ಲಿ ಬರುತ್ತೆ. ಯಾರಾದರೂ ಇದು ಹಸುವಿನ ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರೀತಾರೆ ಅಂತ ಯಾರಾದ್ರು ತೋರಿಸಿದಾರಾ? ಇಲ್ಲ. ಅಂಗಡಿಗೆ ಹೋಗಿ ತರೋದು. ಈಗ ಯಾವ ಮಟ್ಟಕ್ಕಾಗಿದ್ದಾನೆ ಬೆಂಗಳೂರಲ್ಲಿ, ಒಂದು ಕೊತ್ತಂಬರಿ ಸೊಪ್ಪು ಬೇಕಾದರೂ ಆನ್ಲೈನಲ್ಲಿ ತರಿಸೋ ಸ್ಥಿತಿಲಿ ಬಂದ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪನ್ನು ಆನ್ಲೈನಲ್ಲಿ ತರಿಸೋ ಸ್ಥಿತಿಗೆ ಈ ರೀತಿ ಆಗಿದೆ. ಗೊತ್ತಾಯ್ತಾ? ಹಾಗೆ ಆ ಗುರುಕುಲದಲ್ಲಿ ನೀವೆಲ್ಲ ಕೇಳಿ, ಕತೆ ಚಂದ ಇದೆ. ಗುರುಕುಲದಲ್ಲಿ ಒಂದೊಂದು ಇಡೀ ಭತ್ತವನ್ನು ಕೊಡ್ತಾರಂತೆ. ಆಯ್ತಪ್ಪ, ಒಳ್ಳೇದಾಗಲಿ, ಹೋಗು ಅಂತ ಹೇಳಿ ಒಂದೊಂದು ಇಡೀ ಭತ್ತವನ್ನು ಕೊಟ್ಟರು. ಅದನ್ನು ತಗೊಂಡು ಬಂದರು. ಇಬ್ಬರು ಅಣ್ಣ ತಮ್ಮದಿರಿದ್ದರು. ಗುರುಗಳು ಅವ್ರಿಗೂ ಒಂದು ಇಡಿ ಕೊಟ್ಟರು, ಇವನಿಗೂ ಒಂದು ಇಡಿ ಕೊಟ್ಟರು. ಆ ಕೊಟ್ಟಂಥ ಸಂದರ್ಭದಲ್ಲಿ ಅವನು ಬಂದ, ಯಾರು ತಮ್ಮ ಬಂದ. ಆ ಭತ್ತವನ್ನು ಏನು ಮಾಡ್ದ? ಅವನಿಗೆ ಬಂದಿರತಕ್ಕಂಥ ಸ್ವಲ್ಪ ಜಾಗದಲ್ಲಿ ನಾಟಿ ಮಾಡ್ದ. ನಾಟಿ ಮಾಡಿ ಮೊದಲು ಒಂದು ಸ್ವಲ್ಪ ಬೆಳೆದ. ಅದರಲ್ಲಿ ಬಂದಂಥ ಭತ್ತವನ್ನು 2 ಪಟ್ಟು ಬೆಳೆದ, 3 ಪಟ್ಟು ಬೆಳೆದ, ಎಲ್ಲ ಬೆಳೆದ. ಅವನು ದೊಡ್ಡ ಶ್ರೀಮಂತ ಆದ. ಈ ಇನ್ನೊಬ್ಬ ಅವನಿದ್ನಲ್ಲ ಅಣ್ಣ, ಅವನಿಗೆ ಅಸೂಯೆ ಆಯಿತು. ನೋಡಿ ನಾನು ಮಾತ್ರ ಹೀಗೆ ಇದ್ದೇನೆ, ಆದರೆ ನನ್ನ ತಮ್ಮ ಇಷ್ಟು ಬೆಳೆದು ಬಿಟ್ಟಿದ್ದಾನಲ್ಲ, ಬಹುಶಃ ಈ ಗುರುಗಳಿದ್ದಾರಲ್ಲ ಏನೋ ಹೇಳ್ಕೊಡ್ಬೇಕಾದ್ರೆ, ಆಶೀರ್ವಾದ ಮಾಡ್ಬೇಕಾದ್ರೆ ಪಾರ್ಶಿಯಾಲಿಟಿ ಮಾಡಿಬಿಟ್ಟಿದ್ದಾರೆ, ಸಿಗಬೇಕು ನನ್ನ ಕೈಗೆ ಅವರು ಅಂತ ಹೇಳಿದ. ಅವನು ಹೇಳ್ತಾ ಇದ್ದ ಹಾಗೆ ಗುರುಗಳು ಆ ಕಡೆಯಿಂದ ಬಂದರು. ಶಿಷ್ಯರುಗಳು ಹೇಗಿದ್ದಾರೆ ನೋಡೋಣ ಅಂತ ಆ ಊರ ಕಡೆಯಿಂದ ಬಂದರು. ಹೋದ್ರು, ಇಬ್ಬರು ನಮಸ್ಕಾರ ಮಾಡಿದರು. ಗುರುಗಳು ಯಾರಾದ್ರೂ ಮೇಷ್ಟ್ರು ಸಿಕ್ಕಿದಾಗ ನೀವೇನು ಮಾಡ್ತೀರಾ? ಸರ್ ಬನ್ನಿ, ಒಂದು ಸ್ವಲ್ಪ ಕಾಫಿ ಕುಡೀರಿ, ಹೋಗೋದು ಹೇಳೋದು ಸಹಜ ಅಲ್ವಾ? ಹಾಗೆ ಅವನು ಬನ್ನಿ, ಮನೆಗೆ ಬನ್ನಿ ಅಂತೇಳಿ ಕರ್ಕೊಂಡು ಹೋದ. ಕರ್ಕೊಂಡೋಗಿ ಪೂಜೆ ಮಾಡಿ ಹಾಲು ಕೊಟ್ಟು ಎಲ್ಲ ಕೊಟ್ಟ. ಆದರೆ ಅವನ ಅಣ್ಣ ಹೇಳಿದ, ನೀವು ಹೀಗೆ ಮಾಡಬಾರ್ದಿತ್ತು ಸ್ವಾಮಿ ಅಂತ ಹೇಳಿದ. ನಾನೇನು ಮಾಡಿದ್ನಪ್ಪ? ಅಲ್ಲ, ನೀವು ಹೀಗೆ ಮಾಡಬಾರ್ದಿತ್ತು ಅಂತ. ಅದು ಏನು ಮಾಡಿದ್ನಪ್ಪ ಅಂತ. ನೀವು ನನಗೊಂಥರ ಆಶೀರ್ವಾದ, ನನ್ನ ತಮ್ಮನಿಗೊಂಥರ ಆಶೀರ್ವಾದ ಮಾಡಿದಿರಿ, ಇದು ಅನ್ಯಾಯ ಅಲ್ವಾ ನೀವು ಅಂತ. ಏನಪ್ಪ ನೋಡಿ, ಅವನು ಮಾಡಿ ಕಟ್ಕೊಂಡು ಮನೆ ಕಟ್ಕೊಂಡಿದ್ದಾನೆ. ನಾನೇನು ಹಿಂಗೆ ಇದ್ದೀನಿ ಕುಚ್ಚೇಲಿನ ಹಾಗೆ, ನನ್ನ ಹಣೆ ಬರ ನೋಡಿ, ಅವನ ಹಣೆ ಬರ ನೋಡಿ ಅಂತ. ಹೌದಾ? ಹಾಗಾದರೆ ಅವನನ್ನು ಕೇಳಿದರು, ಇನ್ನೊಬ್ಬನನ್ನು, ನೀನು ಏನು ಮಾಡ್ದಪ್ಪ ನಾನು ಕೊಟ್ಟ ಭತ್ತನ? ಗುರುಗಳೇ, ನೀ ಕೊಟ್ಟಂತಹ ಭತ್ತವನ್ನು ನಾನು ಸ್ವಲ್ಪ ಹಾಕಿದೆ, ದುಪ್ಪಟ್ಟಾಯಿತು, ಮಪ್ಪಟ್ಟಾಯಿತು, ಹೀಗೆ ಆಗಿ ಚೆನ್ನಾಗಿ ಶ್ರೀಮಂತನಾದೆ ಗುರುಗಳೇ. ನೀನೇನು ಮಾಡ್ದಪ್ಪ? ಅಯ್ಯೋ ಗುರುಗಳೇ, ತಾವು ಕೊಟ್ಟಂಥ ಮಹಾಪ್ರಸಾದ ತಾಮ್ರದ ಚೆಂಬಿನಲ್ಲಿ ಇಟ್ಬಿಟ್ಟು ಕವರ್ ಮಾಡಿ ದೇವ್ರ ಫೋಟೋ ಹತ್ರ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ತೊಗೊಂಡು ಬಾ ಅಂತ ಹೇಳಿದ್ನಂತೆ. ಓಪನ್ ಮಾಡು ಅಂತೇಳಿ ಆ ಓಪನ್ ಮಾಡಿದ್ರೆ ಕೆಳಗೆ ಹಾಕ್ತಾರಂತೆ, ಎಲ್ಲ ಬೂಸ್ಟ್ ಬಂದು ಎಲ್ಲ ಹಾಳಾಗಿ ಹೋಗಿತ್ತು. ಆವಾಗ ಹೇಳಿದ್ರಂತೆ, ಹಾಗೆ ಈ ಎಕ್ಸೆಲ್ ಈ ಸಂಸ್ಥೆಯಲ್ಲಿ ಕೊಡುವಂತಹ ಜ್ಞಾನ ಭಿಕ್ಷೆಯನ್ನು ಬಿತ್ತರಿಸಿಕೊಂಡು ವಿಸ್ತರಿಸಿಕೊಂಡು ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡು ಒಳ್ಳೆ ಧೀಮಂತ ನಾಯಕರನ್ನಾಗಿ ರಾಷ್ಟ್ರದ ಶಕ್ತಿಗಳನ್ನಾಗಿ ನೀವು ಬೆಳೀಲಿಕ್ಕೆ ಕಾರಣೀಭೂತರಾಗಬೇಕು. ಕೇವಲ ಇಲ್ಲಿ ಕೊಟ್ಟಂಥ ಶಿಕ್ಷಣವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಅದನ್ನು ಮನನ ಮಾಡದೆ ಹಾಗೆಯೇ ಬಿಟ್ಕೊಂಡು ಹೋಗ್ತಾ ಇದ್ದರೆ ಅದು ಅಲ್ಲೇ ನಾಶವಾಗುತ್ತೆ.
ಅದರಿಂದ ಒಳ್ಳೆಯ ಸಂಸ್ಕಾರ ಶಿಕ್ಷಣವನ್ನು ಈ ಒಂದು ಸಂಸ್ಥೆಯಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ನೀವೆಲ್ಲ ಮೈಗೂಡಿಸ್ಕೊಳ್ಳಿ. ಆ ದೇವರು ನಿಮಗೆಲ್ಲ ಒಳಿತು ಮಾಡಲಿ. ಭಾಳ ಖುಷಿಯಾಯಿತು ಇಲ್ಲಿಗೆ ಬಂದು ಈ ಸಂಸ್ಥೆಯ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಸುಮನ್ ಕುಮಾರ್ ಜೈನ್ ಅವರು ನಮ್ಮ ಮಠಕ್ಕೆ ಬಂದಿದ್ದರು. ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೇಳಿದಾಗ ನಮ್ಮ ಗಣೇಶ್ ಇಲ್ಲೇ ಕೂತಿದ್ರು, ಅವ್ರು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಿಮ್ಮನ್ನೆಲ್ಲ ನೋಡಿದ್ದೇವೆ. ಅರಸರು ಸಿಕ್ಕಿ ಭಾಳ ವರ್ಷಗಳಾಗಿತ್ತು, 12 ವರ್ಷಗಳಾಗಿತ್ತು ನೋಡದೆ. ಇವತ್ತು ಅದ್ರ ಜೊತೆಗೆ ನಮ್ಮ ಪ್ರತಾಪರವ್ರದ್ದು ಹುಟ್ಟು ಹಬ್ಬ ಬೇರೆ, ಭಾಳ ಖುಷಿ ಆಯಿತು. ಅವರು 100 ವರ್ಷ ಸದಾಕಾಲ 63 ಅಂತ ನಿಮ್ಗೆ ಯಾರು ಹೇಳಲಿಕ್ಕಿಲ್ಲ. ಕೇವಲ ಒಂದು 18 ಪ್ರಾಯದ ಒಬ್ಬ ಹುಡುಗನಾಗಿ ಎಷ್ಟು ಅವರ ಧ್ವನಿ ನೋಡಿದ್ರಲ್ಲ ಹೇಗೆ ಗರ್ಜಿಸಿತ್ತು ಅಂತ. ಹಾಗೆ ಆ ಹುಮ್ಮಸ್ಸು ಇರಬೇಕು ಎಲ್ಲರಿಗೂ ಸಹ. ಆ ಎನರ್ಜಿಯನ್ನು ಬಿಟ್ಕೊಡಕ್ಕೆ ಹೋಗಬಾರ್ದು ನೀವು ಯಾರು ಸಹ, ಗೊತ್ತಾಯ್ತು. ಹಾಗಾಗಿ ಅವರು ಸಹ ಇದ್ದಾರೆ. ಒಟ್ಟು ಈ ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಪ್ರತಿಯೊಬ್ಬರು ಇದ್ದಾರೆ, ಈ ಶಿಕ್ಷಕರಿದ್ದೀರಾ. ಎಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಪಥದತ್ತ ಸಾಗಲಿ ಸಂಸ್ಥೆ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಹರಿವಂಶ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಆಗ್ತಾಯಿದೆ ಅಂತ ಹೇಳುವಂಥ ವಿಚಾರವನ್ನು ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಯಾಕೆಂತ ಹೇಳಿದರೆ ಈ ಒಂದು ಟ್ರೆಡಿಷನಲ್ ಡೇ, ನಾನು ತುಂಬ ಕಾಲೇಜ್ ಡೇ ಹೋಗಿದ್ದೇನೆ. ನನ್ನ ವಿದ್ಯಾಭ್ಯಾಸ ಸಹ ನಾನು ಅಳಿಕೆಯಲ್ಲಿ ಮುಗಿಸಿದವನು. ಆ ಸಂದರ್ಭದಲ್ಲಿ ನಾನು ಸುಮಾರು 7ನೇ ಕ್ಲಾಸಿಂದ PUC ತನಕ ಅಳಿಕೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿ ನಾನು. ಆದರೆ ನಾನು ನೀವು ಆಲೋಚನೆ ಮಾಡಿರೋದಷ್ಟು ಜಾಸ್ತಿ ಹೆಚ್ಚು ಪಟ್ಟು ಅಲ್ಲಿ ಭಾಳ ಸ್ಟ್ರಿಕ್ಟ್ ಇತ್ತು ಆ ಸಂದರ್ಭದಲ್ಲಿ. ಈಗಿನ ವಿದ್ಯಾರ್ಥಿಗಳು ನಿಮಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇರ್ತಾರೆ ಅಂತ ಹೇಳುವಂಥ ವಿಚಾರ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಕಲ್ತವನು. ಆ ಸಂಸ್ಥೆಯಲ್ಲಿ ಕಲ್ತದ್ದು ಎಷ್ಟು ಉಪಯೋಗ ಆಯಿತು ಅಂತ ಹೇಳುವಂಥ ವಿಚಾರ ನನ್ನ ಮುಂದಿನ ಜೀವನದಲ್ಲಿ ನನಗೆ ಗೊತ್ತಾಯಿತು. ಇವತ್ತು ನನ್ನನ್ನು ಇಲ್ಲಿ ಎಕ್ಸೆಲ್ ಕಾಲೇಜ್ನಲ್ಲಿ ಟ್ರೆಡಿಷನಲ್ ಡೇ ಅಧ್ಯಕ್ಷ ಮಾಡಬೇಕು ಅಂತಾದರೆ ನನ್ನ ಈ ಕಚ್ಚೆ ಮತ್ತು ಈ ಡ್ರೆಸ್ಗೋಸ್ಕರನೇ ಮೋಸ್ಟ್ಲಿ ನನ್ನನ್ನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಯಿತು. ನಮ್ಮ ಅಧ್ಯಕ್ಷರು ಅದಕ್ಕೋಸ್ಕರನೇ ಮಾಡಿದ್ದಾರೆ. ಟ್ರೆಡಿಷನಲ್ ಅಂದರೆ ಈಗಾಗಲೇ ಟ್ರೆಡಿಷನ್ನ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ಹಿಂದೂ ಸಂಸ್ಕೃತಿಯ ಬಗ್ಗೆ, ಎಲ್ಲ ಸಂಸ್ಕೃತಿಯ ಬಗ್ಗೆ ಸಹ ಇವತ್ತು ನಮ್ಮ ಬರ್ತ್ಡೇ ಬೇಬಿಯವರು ಭಾಳ ಸವಿಸ್ತಾರವಾಗಿ ಮಕ್ಕಳಿಗೆ ತುಂಬ ಚೆಂದಾಗಿ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ಇನ್ನು ನಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಎಲ್ಲ ಮಕ್ಕಳು ಸಹ ಈಗ 2-3 ಸಲ ನಿಮ್ಮ ಮಾಸ್ಟರ್ ಆಫ್ ಸೆರೆಮನಿ ಸಹ ಹೇಳಿದರು, ಅಧ್ಯಕ್ಷರು ಸಹ ಹೇಳಿದರು, ನಮ್ಮ ಅರಸರು ಸಹ ವೈದ್ಯರಾಗಿದ್ದಾರೆ, ಆಮೇಲೆ ಅವರ 2 ಮಕ್ಕಳು ಸಹ ವೈದ್ಯರಾಗಿದ್ದಾರೆ ಅಂತ. ಅದನ್ನು ಒತ್ತಿ ಏನು ಹೇಳಲಿಕ್ಕೆ ಅಂತ ಹೇಳಿದರೆ, ನೀವು ಸಹ ಇಲ್ಲಿರುವಂತಹ ಎಲ್ಲ ಮಕ್ಕಳು ಸಹ ನಿಮ್ಮ ತಂದೆಯವರು ಅಥವಾ ತಾಯಿಯವರು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಕಳಿಸಿದ್ದಾರೆ ನಿಮ್ಮನ್ನು, ಅದಕ್ಕೋಸ್ಕರ ಅದು ಪ್ರಯತ್ನ ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಎಲ್ಲ ಮಕ್ಕಳಿಗೆ ಸಹ ಕಿವಿ ಮಾತಾಗಿ ಅದನ್ನು ಪುನಃ ಒತ್ತಿ ಹೇಳ್ತಾ ಇದ್ದಾರೆ. ಒಂದು ಮಾತಿದೆ ಅಂತ ಇಂಗ್ಲೀಷ್ನಲ್ಲಿ, ಸಕ್ಸಸ್ ಅಂದರೆ ಏನು ಅಂತ. ಸಕ್ಸಸ್ ಈಸ್ ಡೂಯಿಂಗ್ ವಾಟ್ ಯು ವಾಂಟ್ ಟು ಡೂ, ವೆನ್ ಯು ವಾಂಟ್ ಟು ಡೂ, ವೇರ್ ಯು ವಾಂಟ್ ಟು ಡೂ, ವಿತ್ ಹೂಮ್ ಯು ವಾಂಟ್ ಟು ಡೂ, ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್ ಟು ಡೂ ಅಂದು ಸಕ್ಸಸ್ ಅಂತ ಹೇಳೋ ಪದಕ್ಕೆ ಅದು ಹೇಳಿದ್ದಾರೆ. ಅಂದರೆ ಸಕ್ಸಸ್ ಅಂದರೆ ವಾಟ್ ಯು ವಾಂಟ್ ಟು ಡೂ, ಅಂದರೆ ನಿಮಗೆ ಸಕ್ಸಸ್ ಆಗಬೇಕಾದ್ರೆ ನೀನು ಏನು ಮನಸ್ಸಿದೆ ಅದನ್ನು ನೀನು ಮಾಡಬೇಕು. ಇಲ್ಲಿ ಬಂದ ಉದ್ದೇಶ ಏನು, ಯಾವ ರೀತಿ ಕಲಿಬೇಕು, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಬಂದಿದ್ರೆ ಅದನ್ನು ಮಾಡಬೇಕು. ಅದೊಂದು ಸಕ್ಸಸ್ಸಿಗೆ ಒಂದು ಕೀ. ಇನ್ನೊಂದು ವೆನ್ ಯು ವಾಂಟ್ ಟು ಡೂ ಅಂದರೆ ಈಗ ಈ 2 ವರ್ಷ SSLC ನಂತರ ಈ 2 ವರ್ಷ PUC ನಮ್ಮ ವಿದ್ಯಾಭ್ಯಾಸ ಬಹಳ ಮುಖ್ಯವಾದಂತಹ ಒಂದು ನಮ್ಮ ಟೈಮ್. ಅದು ನನಗೆ ಸಹ ಭಾಳ ತಲೆ ಬಿಸಿ ಆಗ್ತಿದ್ದಾಗ ನಮ್ಮ ಅಳಿಕೆಯಲ್ಲಿ ಭಾಳ ಸ್ಟ್ರಿಕ್ಟ್. ಯಾಕೆ ಇಷ್ಟು ಹೊತ್ತು 5:20ಕ್ಕೆ ಹೇಳಿಸ್ತಾರೆ, ಯಾಕೆ ಇದೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಿಮಗೆ ಸ್ವಲ್ಪ ವರ್ಷದ ನಂತರ ನಿಮ್ಗೆ ಗೊತ್ತಾಗ್ತದೆ. ಅದರಿಂದ ವೆನ್ ಯು ವಾಂಟ್ ಟು ಡೂ ಆಗಲೇ ನೀವು ಆ ಸಕ್ಸಸ್ಸಿಗೋಸ್ಕರ ನೀವು ಪ್ರಯತ್ನ ಬರಬೇಕು ಅಂತೀನಿ. ವಿತ್ ಹೂಮ್ ಯು ವಾಂಟ್ ಟು ಡೂ ನಾನು ನಿಮ್ಮ ಒಂದು ಲೇಖನ ಇಲ್ಲಿಯ ಎಕ್ಸೆಲ್ ಕಾಲೇಜಿನ ಒಂದು ಪುಸ್ತಕ ಮ್ಯಾಗಝೀನನ್ನು ಓದಿದೆ. ಇಲ್ಲಿಯ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಅದರಲ್ಲಿ ಬರೆದಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಒಂದು 2-3 ಜನರ ಮಕ್ಕಳದ್ದು ನಾನು ಎಂತೆಂಥ ಬರ್ತಿದ್ದಾರೆ ಅಂತ ಒಂದು ವಿಚಾರ ನಾನು ಓದಿದೆ. ಅದರಲ್ಲಿ ಭಾಳ ಚೆನ್ನಾಗಿ ಬರ್ತಿದ್ದಾರೆ ಅವರು. ಏನಂತ ಹೇಳಿದರೆ, ನಮಗೆ ಇಲ್ಲಿ ಒಳ್ಳೆ ರೀತಿಯ ವಿ ಆರ್ ಗೆಟ್ಟಿಂಗ್ ಗುಡ್ ಫ್ಯಾಕಲ್ಟಿ ಹಿಯರ್ ಆ್ಯಂಡ್ ವೆರಿ ಗುಡ್ ಇದು ಸಬ್ಜೆಕ್ಟ್ ಮೆಟೀರಿಯಲ್ಸ್ ವಿ ಆರ್ ಗೆಟ್ಟಿಂಗ್ ಹಿಯರ್, ಮತ್ತು ವೆರಿ ಗುಡ್ ಎನ್ವೈರ್ಮೆಂಟ್, ವಿ ಆರ್ ವೆರಿ ಗುಡ್ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ. ಅಂದರೆ ಎಲ್ಲ ಬರೆದ ಮಕ್ಕಳು ಸಹ ನಮಗೆ ಒಳ್ಳೊಳ್ಳೆ ವಿಚಾರ ಸಿಗ್ತದೆ ಅಂತ ಹೇಳುವಂಥ ವಿಚಾರ ಪಡೆದಿದ್ದಾರೆ. ಅದರಿಂದ ಇದಕ್ಕೆ ಯಾರು ಕಾರಣಕರ್ತರು ಅಂತ ಹೇಳಿದರೆ, ವಿತ್ ಹೂಮ್ ಯು ವಾಂಟ್ ಟು ಡೂ ಅಂದರೆ ಆ ಬೆಸ್ಟ್ ಫ್ಯಾಕಲ್ಟಿ ಮತ್ತು ನಿಮ್ಮ ಅಧ್ಯಕ್ಷರು ಅವರು
ಆ ಎಲ್ಲ ಫ್ಯಾಕಲ್ಟಿಗೋಸ್ಕರ ಆ ಸಕ್ಸಸ್ ಬೇಕು ಅಂತಂದರೆ ಅವ್ರ ಜೊತೆ ನೀವು ಕೆಲಸ ಮಾಡಿದರೆ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳುವಂಥ ವಿಚಾರ ಅದು ಸಹ ಒಂದು ಕೀ ಪಾಯಿಂಟ್. ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್ ಟು ಡೂ ಅಂದರೆ ನಿಮ್ಗೆ ಆ್ಯಸ್ ಮಚ್ ಆ್ಯಸ್ ವಾಂಟ್ ಯು ಡೂ ಅಂದರೆ ನಿಮ್ಗೆ ಎಷ್ಟು ಓದಲಿಕ್ಕೆ ಬೇಕೀಗ ಅಷ್ಟು ಓದಬೇಕು. ನಾನು ಎಕ್ಸಲೆಂಟ್ ಕಾಲೇಜಿನ ನಾನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಸಹ ನಾನು ಪ್ರಥಮವಾಗಿ ಆ ಕಾಲೇಜ್ ಮಾಡುವಾಗ ಅಲ್ಲಿ ಹೋಗಿದ್ದೆ ನಾನು. ಆಗ ಮಕ್ಕಳ ಎದುರಲ್ಲಿ ಸಹ ಹೇಳಿದೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಸಹ ಹೇಳಿದೆ, ನಿಮ್ಮ ಅಧ್ಯಕ್ಷರು ಸಹ ಮೊನ್ನೆ ಬಂದಾಗ ಅಳದಂಗಡಿ ರಮಗೆ ಒಂದು ಮಾತು ಕಿವಿ ಮಾತು ಅವ್ರು ಹೇಳಿದೆ, ಮಕ್ಕಳಿಗೆ ಏನಿದ್ರು ಸಹ ನೀವು ಓದಿಸ್ಬೇಕು, ಅದರ ಜೊತೆಗೆ ಸ್ವಲ್ಪ ಆಟ ಆಡ್ಲಿಕ್ಕೆ ಸಹ ಟೈಮ್ ಕೊಡಬೇಕು ಅಂತ ಹೇಳುವಂಥ ವಿಚಾರ ನಾನು ಒತ್ತಿ ಹೇಳುದು ಎಲ್ಲ ಮಕ್ಕಳಿಗೆ ಸಹ. ಬೇರೆಯವರು ಹೇಳ್ತಾರೆ ಇಲ್ಲ ಗೊತ್ತಿಲ್ಲ, ನಾನು ಮಾತ್ರ ಖಂಡಿತ ಇನ್ನೂ ಸಹ ಅದನ್ನು ಖಂಡಿತ ಹೇಳ್ತೇನೆ. ಏನಂದರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸಹ ಸ್ವಲ್ಪ ಟೈಮ್ ಕೊಡಬೇಕು ಅಂತ ವಿಚಾರ ನಾನು ಖಂಡಿತ ಹೇಳ್ತಾ ಇದ್ದೇನೆ. ಅದು ಯಾಕೆ ಅಂದರೆ ಮಕ್ಕಳು ತುಂಬ ಫ್ರೆಶ್ ಆಗಿರಬೇಕು ಯಾವಾಗಲೂ. ನಮಗೊಬ್ಬರು ಟ್ಯೂಷನ್ ಬರೋಲಿಕ್ಕೆ ಮಾಸ್ಟರ್ ಇದ್ದರು ನನಗೆ ಹೋಗುವಾಗ, ನಾನು 8th to 9th 10th ಸ್ಟ್ಯಾಂಡ್ ಹೋಗೋ ನನಗೆ ಒಬ್ಬರು ಟ್ಯೂಷನ್ ಲೆಕ್ಚರ್ ಇದ್ದರು ನನಗೆ ಹಳ್ಳಿಕೆಯಲ್ಲಿ. ಅವರು ನಾನು ಯಾವಾಗ ಎಕ್ಸಾಮ್ ಹೋಗುವಾಗ ನನ್ನನ್ನು ಕರೆದು ನನಗೊಂದು ಸ್ವೀಟ್ ಕೊಡೋದು, ಒಂದು ಚಾಕ್ಲೇಟ್ ಅಥವಾ ಎಂಥಾರು ಸ್ವೀಟ್ ಕೊಡೋದು. ಯಾಕೆಂತ ಹೇಳಿದರೆ ನೀನು ಎಕ್ಸಾಮ್ಗೆ ಹೋಗುವಾಗ ನೀನು ಭಾಳ ಫ್ರೆಶ್ ಆಗಿರಬೇಕು, ಅದರಿಂದ ಆ ಸ್ವೀಟ್ ತಿಂದರೆ ಭಾಳ ಖುಷಿಯಾಗಿರ್ತೀಯ ಅಂತ ಹೇಳುವಂಥ ವಿಚಾರ ಅವ್ರು ಹೇಳ್ತಿದ್ರು. ಅವರು ಆ ಮಾತು ನನಗೆ ಈಗ ಸಹ ನೆನಪುಂಟು. ಆದ್ದರಿಂದ ನಿಮಗೆ ಒಳ್ಳೆ ಫ್ಯಾಕಲ್ಟಿ ಸಿಕ್ಕಿದೆ. ಮತ್ತು ಒಂದು ಮಾತಿದೆ, ಎ ಲೀಡರ್ ಈಸ್ ಒನ್ ಹೂ ನೋಸ್ ದ ವೇ ಆ್ಯಂಡ್ ಶೋಸ್ ದ ವೇ ಆ್ಯಂಡ್ ಗೋಸ್ ದ ವೇ ಅಂತೀನಿ. ಅಂದರೆ ಬರೀ ಲೀಡರ್ ಆದವನು ಹೇಳಿದರೆ ಸಾಕಾಗೋದಿಲ್ಲ ಮಕ್ಕಳಿಗೆ, ಅವನಿಗೆ ಅದರಲ್ಲಿ ಅನುಭವ ಸಹ ಬೇಕಾಗ್ತದೆ, ಅದರ ರೋಡಲ್ಲಿ ಅವನು ಹೋಗಬೇಕಾಗ್ತದೆ. ಅಂತಹ ಎಲ್ಲ ಒಳ್ಳೊಳ್ಳೆ ಲೆಕ್ಚರ್ಸ್ ನಿಮ್ಗೆ ಸಿಕ್ಕಿದ್ದಾರೆ. ಮಾನ್ಯ ನಿಮ್ಮ ಇಲ್ಲಿಯ ಸಂಸ್ಥೆಯ ಅಧ್ಯಕ್ಷರು ಅವರು ನನ್ನ ಒಂದು ಸೀಮೆಗೆ ಸಂಬಂಧಪಟ್ಟವರು, ನಮ್ಮ ಹಳದಂಗಡಿ ಸೀಮೆಗೆ ಸಂಬಂಧಪಟ್ಟ ಒಂದು ಗುತ್ತಿನ ಮನೆಯವರು. ಅವರು ನನಗೆ ಭಾಳ ಹಿಂದಿನ ಸಹ ಅವ್ರಿಗೆ ಪರಿಚಯ. ನಾನು ಅವರ ಹೆಸರು ಕೇಳ್ತಾ ಇದ್ದೆ, ಯಾಕೆಂದರೆ ನನ್ನ ಒಬ್ಬ ಮಗ ಅವರ ವಿದ್ಯಾರ್ಥಿ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಿದ್ದ. ಯಾವ ರೀತಿ ಸುಮಂತ್ ಇದ್ದಾರೆ ಅಂತ ವಿಚಾರ ನನಗೆ ಹೇಳ್ತಿದ್ದ. ಅಂತ ಒಳ್ಳೆ ಅಂದರೆ ಅಧ್ಯಕ್ಷರು ಅವರಿಗೆ ಎಲ್ಲ ವಿಚಾರ ಗೊತ್ತುಂಟು. ಅವ್ರು ಲೀಡರ್ ಆಗಬೇಕು ಅಂದರೆ ಅವ್ರು ಕಷ್ಟಪಟ್ಟಿದ್ದಾರೆ, ಯಾವ ರೀತಿ ಕಲಿಬೇಕು ಅಂತ ಅವರಿಗೆ ಗೊತ್ತುಂಟು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು ಅಂತ ಸಹ ಗೊತ್ತುಂಟು. ಆ ರೋಡಲ್ಲಿ ಹೋದ್ರಿಂದ ಈಗ ಇಬ್ಬರು ಸಹ ಅಧ್ಯಕ್ಷರು ಸೆಕ್ರೆಟರಿ ಅಂತ ಹೇಳುವಾಗ ನೀವು ಜೋರು ತಪ್ಪಟ್ಟು ತಟ್ಟಿದ್ದೀರಾಗ ನನಗೆ ಗೊತ್ತಾಯ್ತು. ಯಾಕೆಂದರೆ ಯಾವ ಲೆಕ್ಚರ್ ಅವ್ರನ್ನ ಕೇಳಿದೆ ಕೂಡಲೇ ಅವರು ಮ್ಯಾಥ್ಸ್ ಲೆಕ್ಚರ್ ಅಂದರೆ ಮ್ಯಾಥ್ಸ್ ಲೆಕ್ಚರ್ಸ್ ಅವರು ಸ್ವಲ್ಪ ಪಾಪ್ಯುಲಾರಿಟಿ ತಗೊಳ್ಬೇಕು ಅಂತಾದರೆ ಒಳ್ಳೆ ರೀತಿಯಲ್ಲಿ ಮ್ಯಾಥ್ಸ್ ತಿಳಿಸ್ಕೊಡ್ಬೇಕಾಗ್ತದೆ. ಆದ್ದರಿಂದ ನಿಮ್ಮ ಒಳ್ಳೆ ಫ್ಯಾಕಲ್ಟಿ ನಿಮಗೆ ಇಲ್ಲಿ ಸಿಕ್ಕಿದೆ. ಆ ಎಲ್ಲ ವಿಚಾರವನ್ನು ನೀವು ನಿಮ್ಮಲ್ಲಿ ರೂಢಿಸ್ಕೊಳ್ಬೇಕು. ಅದರ ಜೊತೆಗೆ ನಮ್ಮ ಈ ಸಂಸ್ಥೆ ಅಂದರೆ ಈ ಸಂಸ್ಥೆಗೆ ನಿಮಗೆ ಇಲ್ಲಿಂದ ಹೋದ್ಮೇಲೆ ನೀವು ಭಾಳ ಚೆನ್ನಾಗಿ ಬರೀತೀರಾ ಆ ಸಂಸ್ಥೆ ಬಗ್ಗೆ. ನಾನು ಈ ಸಂಸ್ಥೆಯಲ್ಲಿ ಕಲ್ತಿದ್ದೇನೆ, ಈ ಸಂಸ್ಥೆಯಲ್ಲಿ ಓದಿದ್ದೆ, ನನಗೆ ಉಪಕಾರ ಆಗಿದೆ ಅಂತ ವಿಚಾರ ಆ ನಂತರ ನಿಮ್ಗೆ ತಿಳಿಸ್ತೀರಾ. ಇವತ್ತು ಈ ಬೇರೆ ಬೇರೆ ಒಂದು ಸ್ತರದಲ್ಲಿ ನಿಮ್ಮ ಕಾಲೇಜ್ ಡೇ ಮಾಡಿದ್ವಿ, ಕೇವಲ ನಾಟಕ ಮಾಡಿ ಬಿಟ್ಟದಲ್ಲ, ಒಳ್ಳೆ ರೀತಿಯಲ್ಲಿ ಇವತ್ತಿನ ನಿಮ್ಮ ಸ್ಕೂಲ್ ಡೇಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೇವಲ ಈ ಟ್ರೆಡಿಷನಲ್ ಡೇ ಅಂತ ಹೇಳುವಂಥ ವಿಚಾರ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಮಕ್ಕಳಿಗೆ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಇರಲಿ ಅಥವಾ ಅವರವರ ಜಾತಿಯ ಬಗ್ಗೆ ಇರಲಿ, ನಮ್ಮಲ್ಲಿ ನಮ್ಮ ಜೈನ ಸಂಸ್ಕೃತಿಯಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಅಂತ ಹೇಳುವಂಥ ರತ್ನತ್ರಯ ಅಂತ ವಿಚಾರ ಕೊಡ್ತೇವೆ ನಾವು. ಅಂದರೆ ಒಳ್ಳೆ ರೀತಿಯ ಜ್ಞಾನ ಬೇಕು ಅವನಿಗೆ, ಒಂದು ಒಳ್ಳೆ ವಿಚಾರವನ್ನು ನೋಡಬೇಕು, ಒಳ್ಳೆ ವಿಚಾರವನ್ನು ತಿಳಿಬೇಕು. ಆಮೇಲೆ ಸಮ್ಯಕ್ ಚಾರಿತ್ರ್ಯದ ಬಗ್ಗೆ ಬಹಳ ಮಹತ್ವ, ಅಂದರೆ ನಮ್ಮ ಚಾರಿತ್ರ್ಯ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ ಅಂತ ಹೇಳುವಂಥ ವಿಚಾರದಲ್ಲಿ ನಮಗೆ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಅಂಥೇಳಿ 3 ವಿಚಾರಕ್ಕೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ಈ ಚಾರಿತ್ರ್ಯ ಅಂತ ಹೇಳುವಂಥದ್ದು ನಿಮ್ಮ ಎಲ್ಲ ಜೀವನದ ನಡವಳಿಕೆಯ ಮೇಲೆ ಹೋಗ್ತದೆ. ಅಂಥ ನಡವಳಿಕೆ ನೀವು ಇಲ್ಲಿ ರೂಢಿಸ್ಕೊಳ್ಬೇಕು. ಅದರ ಜೊತೆಗೆ ರೂಢಿಸ್ಕೊಂಡ್ರೆ ಮಾತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರಿಗೆ ಭಾಳ ಸಂತೋಷ. ನಮ್ಮ ಇಲ್ಲಿಯ ಮಕ್ಕಳು ಇಷ್ಟು ಜನ ಮೆಡಿಕಲ್ಗೆ ಹೋಗಿದ್ದಾರೆ, ನಮ್ಮ ಇಲ್ಲಿಯ ಮಕ್ಕಳು ಇಷ್ಟು ಜನ ಇಂಜಿನಿಯರಿಂಗ್ ಹೋಗಿದ್ದಾರೆ ಅಂತ ಹೇಳೋ ವಿಚಾರ ಈಗ ಭಾಷಣದಲ್ಲಿ ಹೇಳಿದರು. ಅವರ ಮಕ್ಕಳು ಹೋಗಿದ್ದು ಹೇಳಿದ್ದಲ್ಲ, ಅವರು ನನ್ನ ಸ್ಕೂಲಿಗೆ ಸಂಬಂಧಪಟ್ಟಂಥ ಇಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಸೇರಿದ್ದಾರೆ ಅಥವಾ ಇಂಜಿನಿಯರಿಂಗ್ ಹೋಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ ಅಂದರೆ ಎಷ್ಟು ಸಂತೋಷ ಆಗ್ತದೆ ಅವರಿಗೆ. ಅಂತ ಹೆಸರು ತರಿಸುವಂಥ ಮಕ್ಕಳು ನೀವೆಲ್ಲ ಆಗಬೇಕು. ಅದರ ಜೊತೆಗೆ ನಿಮ್ಮೆಲ್ಲ ಸಂಸ್ಕೃತಿಯನ್ನು ನೀವು ಉಳಿಸ್ಕೊಂಡು ಹೋಗಬೇಕು. ಈ ಒಂದು ಹಲವಾರು ಬಾರಿ ನಿಮ್ಮ ಅಧ್ಯಕ್ಷರು ನನಗೆ ಫೋನ್ ಮುಖಾಂತರ ಇಲ್ಲಿಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನಿಸಿದರು. ನನಗೆ ಬಹಳ ಸಂತೋಷ. ಯಾಕೆಂದರೆ ನಮ್ಮ ಈ ಹಳ್ಳಿ ಮಟ್ಟದಲ್ಲಿ ಇಷ್ಟು ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ನನಗೆ ತಿಳಿದು ತುಂಬ ಸಂತೋಷ ಆಯಿತು. ಇವತ್ತು ನೋಡಿ ಸಹ ನಾನು ಭಾಳ ಆನಂದಿಸಿದ್ದೇನೆ. ಅವರ ತೀರ್ಥರೂಪರು ಸಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಿಜವಾಗ್ಲೂ ಅವರು ಭಾಳ ಸಂತೋಷದಲ್ಲಿದ್ದಾರೆ. ಯಾಕೆಂದರೆ ನನ್ನ ಮಗ ಇಷ್ಟು ಎತ್ತರಕ್ಕೆ ಏರಿದ್ದಾನೆ, ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆ ಕೊಡ್ತಾ ಇದ್ದಾನೆ ಅಂತ ಹೇಳೋ ವಿಚಾರದಿಂದ ಅವರು ಭಾಳ ಸಂತೋಷವಾಗಿದ್ದಾರೆ ಅಂತ ನಿಮ್ಮ ಎಲ್ಲ
ತಂದೆ ತಾಯಿಯಂದರು ಸಹ ಸಂತೋಷ ಪಡುವಂತಹ ದಿನ ಬರಲಿ. ಯಾಕೆ ನೀವು ಪ್ರತಿಯೊಬ್ಬರು ಸಹ ಒಳ್ಳೆ ರೀತಿಯಲ್ಲಿ ಓದಿ ಈ 2 ವರ್ಷ ಒಳ್ಳೆಯ ವಿದ್ಯಾರ್ಥಿಯನ್ನು ನೀವು ತಗೊಂಡ್ರೆ ಮುಂದಿನ ನಿಮ್ಮ ಜೀವನ ಎಲ್ಲ ಸಂತೋಷವಾಗಿರ್ತದೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಿಸ್ತಾ ಈ ಒಂದು ಸಂಸ್ಥೆಯ ಎಲ್ಲ ಬೋಧಕ ಮತ್ತು ಅನ್ಯ ಸಿಬ್ಬಂದಿಗಳಿಗೆ ಸಹ ನನ್ನನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಲಿಕ್ಕೆ, ಅದರ ಜೊತೆಗೆ ನಮ್ಮ 63ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಿರುವಂತಹ ನಮ್ಮ ಪ್ರತಾಪ್ ಸಿಂಹ ನಾಯಕ ಜೊತೆ ಸಹ ಇರಲಿಕ್ಕೆ ಅಂತ ಅವರ ಈ ಒಂದು ಬರ್ಡೇ ಇದು ಟ್ರೆಡಿಷನಲ್ ಡೇ ಆದ್ದರಿಂದ ನಾವು ಕೇಕ್ ಕಟ್ ಮಾಡಲಿಲ್ಲ. ಇಲ್ಲದ್ರೆ ಎಲ್ಲ ಮಕ್ಕಳಿಗೆ ಸಹ ಕೇಕ್ ಕೊಡುವಂತ ಹೇಳಿದ್ದೇನೆ. ಯಾಕಂದರೆ ಟ್ರೆಡಿಷನಲ್ ಆಗಿ ಕೇಕ್ ಕಟ್ ಮಾಡುವಂಥ ವಿಚಾರ ಇಲ್ಲಂತೆ. ಅದಕ್ಕೋಸ್ಕರ ಆರತಿ ಬೆಳಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದೇನೋ. ಇಲ್ಲದಿದ್ದರೆ ಈ ಒಂದು ಬರ್ಡೇನು ಭಾಳ ವಿಜೃಂಭಣೆಯಿಂದ ನೆರವೇರಿಸಬೇಕು ನಮಗೆಲ್ಲರಿಗೂ ಸಹ ಆಸೆ ಇತ್ತು. ಅದರಿಂದ ತಮ್ಮೆಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ನಿಮ್ಮ ಭಾಳ ಶಿಸ್ತುಬದ್ಧವಾದಂಥ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ ನಾನು. ಅಂಥ ವಿದ್ಯಾರ್ಥಿಗೆ ಸಹ ನಿಮಗೆಲ್ಲರಿಗೂ ಸಹ ವಂದಿಸ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಶಾಲು, ಹಾರ, ಸ್ಮರಣಿಕೆಯನ್ನು ನೀಡಿ ಗೌರವಾನ್ವಿತರಾದಂತಹ ಅರಸರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಪ್ರತಿಯೊಂದು ಅಂತ್ಯವು ಇನ್ನೊಂದು ಪ್ರಾರಂಭಕ್ಕೆ ನಾಂದಿ. ಇದೇ ರೀತಿ ಈ ಎಕ್ಸೆಲ್ ಪರ್ವದ ಪ್ರಥಮ ಕಾರ್ಯಕ್ರಮವಾದಂತಹ ಟ್ರೆಡಿಷನಲ್ ಡೇ ಒಂದು ಸಮಾರಂಭವು ಅಂತ್ಯದ ಮಟ್ಟಕ್ಕೆ ತಲುಪಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿರುವಂತಹ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಅತಿ ಅವಶ್ಯಕ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರಿಗೂ ಜೀವನದ ಮೌಲ್ಯ, ಶಿಕ್ಷಣದ ಮೌಲ್ಯವನ್ನು ಹೇಳಿಕೊಟ್ಟಂತಹ ಪರಮಪೂಜ್ಯರು ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಕಾವೂರು ಮಂಗಳೂರು ಇವರಿಗೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಮತ್ತು ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಡಾಕ್ಟರ್ ಪದ್ಮಪ್ರಸಾದ್ ಅಜೀಲರು, ಖ್ಯಾತ ವೈದ್ಯರು, ಇವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ ಸಂಜೀವ್ ಮಠಂದೂರ್ ಮಾನ್ಯ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ನಿರ್ಗಮಿಸಿರುತ್ತಾರೆ. ಇವರಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರಿಗೆ ಒಂದು ಹಿತವಚನವನ್ನು ಹೇಳಿ ದೇಶ, ಸಂಪ್ರದಾಯ ಮತ್ತು ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸಿದಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಇವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಯಾದಂತಹ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನವೀನ್ ಕುಮಾರ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಲು ಮತ್ತು ಪ್ರೋತ್ಸಾಹಕದಾಯಕವಾಗಿರುವಂತಹ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಆದಂತಹ ಸುಮಂತ್ ಕುಮಾರ್ ಜೈನ್ ಇವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಹಾಗೂ ಮುಂದುವರಿಸಲು ಪ್ರಾಯೋಜಕಭೂತರಾದಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳು,
ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿರುವಂತಹ ಸಹಕರಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಸವಿಸ್ತಾರವಾಗಿ ನಡೆಸಿ ಅದು ಒಂದು ಪ್ರಚಾರಗೊಳ್ಳಬೇಕಾದರೆ ಮಾಧ್ಯಮ ವೃಂದ ಮತ್ತು ಮಾಧ್ಯಮ ಮಿತ್ರರು ತುಂಬ ಸಹಾಯ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಹಾಗೂ ಅದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಅತ್ಯುನ್ನತ ರೀತಿಯಲ್ಲಿ ನೆರವೇರಿಸಿಕೊಡುತ್ತಿರುವಂತಹ ತಮ್ಮೆಲ್ಲರಿಗೂ, ಪೋಷಕರಿಗೂ ಮತ್ತು ಪಾಲಕರಿಗೂ, ಈ ಗ್ರಾಮದ ಜನರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಜೈ ಹಿಂದ್. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಚೆರು ಗುಡಿ ಕಟ್ಟದೇನು, ನೀರಲ್ಲಿ ನೀನು ಪಡಿ ಮುಟ್ಟದೇನು. ಆ ದೇವದಾನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಡತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಪ್ರಣವಾಲಯ ಪರಿಪಾಲಯ ಪರಮೇಶಿ, ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರು
मेरी चाहते तो फिजा में बहेगी, जिंदा रहेगी होके फना। मेरे गीतों के साए में तेरी राहतों की खुशबू है, तेरे बगैर का जीना मेरे रोम रोम में तू है। मेरी चूड़ियों की खनखन से तेरी सदाएं आती है, ये दूरियां हमेशा ही नजदीक हमको आती है। जो पल में जो कन्हैया किसी को भी से मिले, कभी मुस्काए कभी छेड़े कभी बात करे, राधा कैसे न चले, राधा कैसे न चले, तन मन मिले, राधा कैसे न चले, राधा कैसे न नजरें मिलते ही नजरों से नजरों को चुराए, कैसी ये हया तेरी जो तू पलकों को झुकाए। रब जो पोशीदा है उसको निहारे तू, और जो गर्विदा है उसको टाले तू। तेरी झलक शर्फी श्रीवल्ली नैना मदक बर्फी, तेरी झलक शर्फी श्रीवल्ली बातें करे दो हरफी। ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಅಬ್ಬಾ ನಮ್ಮ ದೇಶ ಮಾತ್ರ ಸೂಪರ್. ಏನ್ ಭಾಷೆಗಳು, ಡಿಫರೆಂಟ್ ವೈಬ್ರೆಂಟ್ ಸ್ಪೋಕ್ಸ್, ಅಮೇಜಿಂಗ್ ಡೈವರ್ಸಿಟಿ. So keeping this on note, I'd like to call upon Tapshira of 1st PUC IBN1 with a Malayalam song. ഒരു തൂവൽ ഇനി തരുമോ, നിറ
रास्ते भागे पान से आगे, जिंदगी से चल कुछ और भी मांगे। रास्ते भागे पान से आगे, जिंदगी से चल कुछ और भी मांगे। क्यों सोचना है जाना कहाँ, जाए वही ले जाए जहाँ। सवेरिया 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 सवेरिया। जब तक तेरी आँच में बूंद बूंद मैं जल ना लूँ, जब तक तेरे साथ में चांद तक मैं चल ना लूँ, है मेरे पास तुम रहो, जाने की बात ना करो। ओ मेरे साथ तुम रहो, जाने की बात ना करो। कहते हैं खुदा ने इस जहां में सभी के लिए किसी न किसी को है बनाया, हर किसी के लिए तेरे मिलना है उस रब का इशारा। मान मुझको बनाया थे जैसे है किसी के लिए, कुछ तो है तुझसे राबता, कुछ तो है तुझसे राबता। कैसे हम जाने हम क्या पता, कुछ तो है तुझसे राबता। तू हम सफर है फिर का फिकर है, जीने की वजह यही है मरना इसी के लिए। हो सड़ियों से भी लंबी है मन की अमावस्या है, और तू पुलिस जड़ियों वाले त्योहारों जैसे झंडा भी दीवाना है तेरा। जलती है तुझसे सारी चकोरे यार, काजल की सियाही से लिखी है तूने जाने कितनों की लव स्टोरी। केसरिया तेरा इश्क है पिया, रंग जाओ जो मैं हाथ लगाऊं, दिन बीते सारा तेरी फिक्र में रहीन सारी तेरी कैर मनाओ। कच्ची डूरियों 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 से मैनू तू बांध ले, पक्की यारियों न्यारियों न्यारियों में आंधने फासले। ये नाराज सी दाग सी सारी तेरी मेरे सोने सुन लाई मेरी, दिल दिया गल्ला है करांगे नाल नाल बेके, किया मोहब्बत निभा के। दिल दिया गल्ला करांगे रोज रोज बेके, सच्चिया मोहब्बत निभा के। भीगे भीगे सड़कों पे मैं तेरा इंतजार करूं, धीरे धीरे दिल की जमीन को तेरे ही नाम करूं। तुझको मैं यूं को दूं के फिर ना कभी पाऊं, ओले ओले जिंदगी को मेरा मेरा सनम हुआ रे, सनम रे सनम रे, तू मेरा सनम हुआ रे, करम रे करम रे, तेरा मुझ पे करम हुआ रे, सनम रे सनम रे, मेरा
तुम मिले दिल खिले और जीने को क्या चाहिए। तुम मिले दिल खिले और जीने को क्या चाहिए। न हो तू दास तेरे पास पास में और रंग जिंदगी भर, न हो तू दास तेरे पास पास में और रंग जिंदगी भर। सारे संसार का प्यार में तुझे मैं पाया, मिले दिल खिले और जीने को क्या चाहिए। तड़पाए मुझे तेरी सभी बातें, एक बार है दीवानी जुदा ही सही प्यार तो कर। मैं भूला नहीं हंसी मुलाकातें, बेचैन करके मुझको मुझसे यूं ना सहर नजर। जरा जरा बहकता है महकता है आज तू मेरा तन बदन। मैं चाहती हूँ मुझे भर ले अपनी बाहों में, मेरी कसम तुझको सनम दूर कहीं ना जा। ये दूरी कहती है पास मेरे आ जा रे। Queda que chuta, tinta, queda que chuta, tinta, queda que chuta,